ಅರ್ಧ ಗಂಟೆದ ಒಂದು ಎಲ್ಲಿಯ ಸನ್ಮಾನ ಕಾರ್ಯಕ್ರಮ ಬರೆಗರಡು ಅಂಚಾದ ಪ್ರಕಾರ ಆ ಕಾರ್ಯಕ್ರಮ ಇದ್ದಾಗಿ ಪ್ರಾರಂಭ ಮಾಡ್ತಿರಲಿಲ್ಲ. ಇನ್ನಿತ ಅಧ್ಯಕ್ಷತೆ ಎಂಗಳ ಅಧ್ಯಕ್ಷರಾದ ರವಿ ಎಲ್ ಬಂಗೇರ್ ವಹಿಸುವುದು, ಈ ಎಲ್ಲಿಯ ಈ ಧಾರ್ಮಿಕ ಸಭೆಯ ಅಧ್ಯಕ್ಷತೆ ವಹಿಸಿಕೊಂಡು ಈ ಕಾರ್ಯಕ್ರಮ ನೆರವೇರಿಸಿಕೊಳ್ಳುವಂತ ರವಿ ಎಲ್ ಬಂಗೇರನ್ನೇ ಈ ಮಂಚ ಹೋಗಲಿಲ್ಲ. ಅಂಚನೆ ಇನಿ ಬಿನ್ನೆರಾದ ವೈದ್ಯನ ಎಂಗಲ್ಲ ಬಂದು ರಾಘವೇಂದ್ರ ಕಾಪು ಮೇರೆಲ್ಲ ಅಂಜನೆ ಪ್ರಕಾಶ್ ಮಾಡಿದ್ರೆ ಮೇರೆಲ್ಲ ದಯವಿಟ್ಟು ವೇದಿಕೆಗೆ ಬರುವಂತೇನೋದಿಲ್ಲ. ಅಂಜನೆ ಇನ್ನು ನಕ್ಕ ಮಾಂತರಿಗಳ ಆಶೀರ್ವಚನ ಮಲ್ಪರೆ ಎಸ್.ಎನ್. ಉಡುಪಿಯಲ್ಲಿ ವೈದ್ಯರು ಪ್ರಧಾನ ಅರ್ಚಕರು ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಜರಿಮೇರಿದ ಮೇರೆಲ್ಲ ದಯವಿಟ್ಟು ವೇದಿಕೆಗೆ ಬರುವಂತೇನೋದಿಲ್ಲ. ಅಂಚನೆ ಇನಿ ನಾರಾಯಣ ಸಾಲಿಯನ್ ಪ್ರಶಸ್ತಿ ಸ್ವೀಕಾರ ಮಲ್ಪರೆ ಬಿಡದಿ ಎಂಗಲ ಆತ್ಮೀಯ ಬಂಧು ಶ್ರೀ ರಾಜೇಶ್ ಭಟ್ರೆ ಧರ್ಮದರ್ಶಿ ಶ್ರೀ ಭುವನೇಶ್ವರಿ ಸೇವಾ ಸಮಿತಿ ಮೇಲೆ ಆರೆಲ್ಲ ದೈನಿಕ ವೇದಿಕೆಗೆ ಬರಮಲ್ತು ನೋಡಬೇಕು ಅನ್ನೋದಿಲ್ಲ. ಅಂಚನೆ ಬಿನ್ನೆರಾದ್ರೆ ಎಂಗಲ ಆತ್ಮೀಯ ಬಂಧು ರವಿ ಸನಿಲ್ ರವಳರು ಆಗ ವೇದಿಕೆಗೆ ಬರಬೇಕು ಅನ್ನೋದಿಲ್ಲ. ಅಂಚನೆ ಎಂಗಲ ಕಾರ್ಯದರ್ಶಿ ಶರತ್ ಪೂಜಾರು, ಅಂಚನೆ ಇನ್ನಿತ ಸನ್ಮಾನ ಮೂರ್ತಿ ಸತೀಶ್ ಪೂಜಾರು ದೈನಿಕ ವೇದಿಕೆ ಬರಬೇಕು ಅನ್ನೋದಿಲ್ಲ. ಸತೀಶ್ ಐ ಪೂಜಾರಿ ಈ ಸನ್ಮಾನ ಕಾರ್ಯಕ್ರಮವು ಅಧ್ಯಕ್ಷತೆ ವಹಿಸಿದ ರವಿ ಎಲ್ ಬಂಗೇರನ್ನ ಇನಿ ಬಿನ್ನೆರಾದ ವೈದ್ಯನ ಮಾತ ಬಿನ್ನೆರನ್ನ ಇನಿ ಈದ್ ಕಾಂಡೆ ದಿನಮುಟ್ಟ ಎಂಗಲ ಒಟ್ಟು ಇತ್ತಿನ ಮಾತ ಭಕ್ತರನ್ನ ಯಾರು ಈ ಕಾರ್ಯಕ್ರಮವು ಮೋಕೆಡಿ ನಿಗಳಿನ ಎದುಕೊಳ್ಳೋದಿಲ್ಲ. ಅಂಚನೆ ಇನಿ ಅಧ್ಯಕ್ಷತೆ ವಹಿಸಿದ ರವಿ ಎಲ್ ಬಂಗೇರನ್ನ ಇತ್ತೆ ಎಂಗಲ ಉಪಾಧ್ಯಕ್ಷರಾಗಿನ ಶ್ರೀಯುತ ವಿಶ್ವನಾಥ್ ಭಂಡಾರು ಅವರಿಗೆ ಬಂದು ಶಾಲು ಪಕ್ಕ ಪೂತ ಗುಚ್ಚ ಕುರಿತು ಅವರಿಗೆ ಮಾನಾದಿಗೆ ಮಾಡ್ಕೊಡ್ಬೇಕು ಏನಂದ್ರೆ ವಿಶ್ವನಾಥ್ ಭಂಡಾರು ಬರ್ತದೆ. ರವಿ ಎಲ್ ಬಂಗೇರ್ ನಾವಿಗೆ ಮುತ್ತಾಳಿಕೆಡೆ ಇನ್ನಿತ ಈ 80ನೇ ವರ್ಷದ ಮಹಾಮಂಗಳೋತ್ಸವ ಜರುಗುವುದುಂಟು. ಅಂಚನೆ ಇനി ನಂಗೆ ಮಾತಾಡಿಲ್ಲ ಆಶೀರ್ವಚನ ಮಲ್ಪರೆ ಬರದೆ ವೈದ್ಯನಿತ್ರ ಎಸ್.ಎನ್. ಉಡುಪೇರಿ ಮುಂಬೈಡಿ ಮಾತ್ರೆಗಳ ಮೇಲೆ ಚಿರಪರಿಚಿದ್ದಾರೆ ದೇವನಗ ಪ್ರಧಾನ ಅರ್ಚಕರಾದ ಶ್ರೀ ಉಮಾಮಹೇಶ್ವರಿ ದೇವಸ್ಥಾನ ಜರಿಮೇರಡಿ ಮೇರುಳ್ಳೇರಿ ಯಾನು ತುಯ್ಯ ಕರೀನ ಒಂದು 2-3 ದಿನ ಹುಡುಕಿದ್ದಾರೆ ಏತುಕೋಡಿ ಆಶೀರ್ವಚನ ಮಲ್ದರೆ ಈಗ ಕೆಲವು ಕೊಡ್ಡಿ ಅಂತ ಕೂತಾಡ್ತೀವಿ ದೇವನಗ ಒಂದು ಸಮಾಜ ಸೇವಕ ಬುದ್ಧಿಡಾರೆ ಮಾತುಗಳಿಗ ಮಾತನ ಲೆಪ್ಪುಗಳ ಹೋದು ಆಶೀರ್ವಚನ ಮಲ್ಕೊಂಡುಳ್ಳೇರಿ. ಇನ್ನು ಯಾರೆಲ್ಲ ಯಾನು ಮೋಕೆಡಿ ಎದುಕೊಂಡು ಮೇಲೆ ಎಂಗಲ್ಲ ಪ್ರಧಾನ ಅರ್ಚಕರಾಯಿನ ಸತೀಶ್ ಕೋಟೆ ಅನ್ಬಕ್ಕ ಎಂಗಲ್ಲ ಕುಡೋರಿ ಅರ್ಚಕೆ ಹರೀಶ್ ಶಾಂತಿ ಮಕ್ಕಳು ಇರುವೆಲ್ಲ ಬರ್ತದೆ ಅರಿನ ಗೌರವ ಕೊಡುವಂತ ಅಂತ ಅನ್ನೋದಿಲ್ಲ. ಧನ್ಯವಾದ. ಅಂಚನೆ ವೇದಿಕೆಯಲ್ಲಿ ಎಂಗಲ ಕುಡೋರಿ ಬಿನ್ನೆರಡು ರಾಘವೇಂದ್ರ ಕಾಪು ಪಡೆದು ಒಂದು ಸಮಾಜ ಸೇವೆಗೆ ಯಾನು ಅರಡ ಆತ್ಮೀಯಳಿ ಯಾನು ಪಂಡ ಎಂಗಲ ಇಂಚಿನ ಒಂದು ಪೂಜೆ ಹಾಕೊಂಡು ಈ ಬಿನ್ನೆರಡು ಬರಲು ಬಂದಾಗ ಭಾರಿ ಮೋಕೆಡು ಒತ್ತೊಂದು ಇನ್ನು ಸರ್ವಸಾಧಾರಣ ಕಾಣೆ 11 ಗಂಟೆಗಳ ಬಂದು ಗುಲ್ದೇರು ಇನ್ನು ಆಪಿನ ಪೂರ ಪೂಜಾ ಕಾರ್ಯಕ್ರಮ ಭಾಗವಹಿಸಾದ ಇನ್ನು ಬಿನ್ನೆರ ಸ್ಥಾನಗಳು ಯಾನಾರಿನ ಕುಟುಂಬದ ಸ್ವಾಗತ ಮತ್ತೊಂದು ಆರಿಗೆ ಎಂಕಲ್ಲ ಮೋಕೆದ ಮಾನಾದಿಗೇನೆ ಎಂಕಲ್ಲ ಖಜಾಂಜಿ ಪ್ರಸಾದ್ ಕರ್ಕೇರ ಮೇಲೆ ಬರ್ತದೆ ಮಾನಾದಿಗೆ ಮಲ್ಕೊಡುವಂತ ಏನಂದ್ರೆ ಪ್ರಸಾದ್ ಕರ್ಕೇರ ಬರೋದು ಲೇರು ಬರ್ದೂರು ಗೆಂಪುನೆಟ್ಟಲ್ಲಿ
ಅಂಚನೆ ಕೊಡಗಿ ಪಿನ್ನೇರು ಕೋಟೆ ಮುಂಬೈಡ್ ಬಾರಿ ಚಿರಪಡಿಸಿದ್ದೇವೆ ಪ್ರಕಾಶ್ ಮೊಳಗಿದ್ರಿ ಭುವನೇಶ್ವರಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಅವತ್ತೊಂದು ವಿದ್ಯಾರ್ಥಿ ಸಭೆಗಳ ಒಂದು ಶಾಲೆದ ಮುಖ್ಯ ಅಧಿಕಾರಿಯಾಗಿ ಮಾತ ಸಂಘ ಸಂಸ್ಥೆಗಳ ನಿಕಟವಾದ ಸಂಪರ್ಕದಲ್ಲಿ ಒಂದು ಸಮಾಜ ಸೇವೆಗೆ ಎಂಕಲ ಏಪಲ ಎಂಕಲ ಪೂಜೆಗೆ ಪ್ರಕಾಶ್ ಮೊಳಗಿದ್ರಿ ಬಲ್ಲೆ ಬಣ್ಣಗಾರ ಆ ಪೂಜೆ ಬಂದಿದ್ದೇವೆ ಮಾತಾರ ಕೆಲಸ ಬೈಕಿದೆ ಬರ್ತದೆ ಇನ್ನು ಬಿನ್ನೆರ ಸ್ಥಾನಗಳಲ್ಲಿ ಮೇಲೆಲ್ಲ ಎಂಗಲು ಮೋಕೆಡೆ ಎತ್ತಿಕೊಂಡು ಮೇಲೆಗೆ ಎಂಗಲ್ಲ ಲೀಗಲ್ ಅಡ್ವೈಸರ್ ಸುದೇಶ್ ಪೂಜಾರಿ ಪಕ್ಕ ಸುಭಾಷ್ ಪೂಜಾರಿ ಮಕ್ಕಳು ಇರುವೆಲ್ಲ ಬರ್ತದೆ ಮಾನದಿನ ಮಲ್ಪಡು ಬಂದಿದೆ ಅನ್ನೋದಿಲ್ಲ. ಉಡೋರಿ ಬಿನ್ನೇರುಳ್ಳೇರಿಂಗಲ್ಲ ರವಿ ಸನಿಲ್ ಯಾನೆ ಅರಡೆ ಪಂಡ ಈ ಬಿನ್ನೇರ ಬರಡು ಬಂದಾಗ ಪಂಡೆ ಇಚ್ಚಿ ಬರ್ಪುಜಿ ಅಂಡಲ ಉಡೋರ ಪಂಡ ಇನಿಂದ ಈ ಬಲೋಡು ಬಂದಾಗ ಬಾರಿ ಮೋಕೆಡು ಉಪ್ಪಿದೆ ಮಧ್ಯಾಹ್ನ ಬರ್ತದೆ ಕೂಡ ಬೈಯರ ಬೈದೆ ನಿಜವಾದ ಒಂದು ಸಮಾಜ ಸೇವೆಗೆ ಆ ದಿನಕ್ಕೂ ನಿಮ್ಮೂಜಿ 4 ಕೋಟಿಗೆ ಇಂಚಿತ್ರ ಕಾರ್ಯಕ್ರಮ ಮಾಡ್ಬಿಡ ಭಾಗವಹಿಸುವೆ ದೊಂಬೋಲೇಡಿ ಆರೆ ರಾಧಾಕೃಷ್ಣ ಶನೀಶ್ವರ ಮಂದಿರಡು ಉಪಾಧ್ಯಕ್ಷರಾದ ತುಳು ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅಂಚನೆ ನಮ್ಮ ಮಲ್ಲ ಒಂಜಿ ಸಂಸ್ಥೆ ಬಿಲ್ಲವಳ ಅಸೋಸಿಯೇಷನ್ ಇದ್ದಾರೆ ಪ್ರಧಾನ ಕೋಶಾಧಿಕಾರಿಯಾದ ಅಂಚನೆ ಮಸ್ತ್ ಸಂಘ ಸಂಸ್ಥೆ ಆಗ ನಿಕಟವಾದ ಒಂದು ಸಂಪರ್ಕದಿ ಒಂದು ಏರೇವಳಿ ಸೀಖ ಸಂಘಗಳು ಪಡಿ ಒಂದು ಕಲ್ಪನಾ ಏರ್ಪಡಿ ಆರದಾಯಿನ ತಾರ ಸೇವೆಯನ್ನು ಆರು ಕೊರೊಂದುಲ್ಲೆ ಐಕ್ಪಡದೆ ತೊಕ್ಕೋಲಿ ಪರಿಸರ ಅಲೇನೆ ಒಂದು ಸಮಾಜ ಸೇವೆಗೆ ಬಂಟ್ಲಕ್ಕ ಪನಂದುಲ್ಲೆ ಅಂತ ಅದು ಪುನಗ ಇನಿ ಅಂಗಲ ಮೋಕೆದ ಲೆಪ್ಪುಗು ಇನಿ ಬರ್ತದೆ ಬಿನ್ನೆರ ಸ್ಥಾನ ಉಳ್ಳೇರಿ ಮೇರೆಲ್ಲ ಯಾನ ಕುಡವರ ಸ್ವಾಗತ ಮಲ್ತೊಂದು ಮೇರೆ ಎಂಗಲ್ಲ ಪ್ರಧಾನ ಕಾರ್ಯದರ್ಶಿ ಶರತ್ ಪೂಜಾರಿ ಅಂಚನೆ ಎಂಗಲ ಅಧ್ಯಕ್ಷರು ರವಿ ಎಲ್ ಬಂಗೇರು ಮೇಲೆ ಮಾನದಿಗೆ ಮಲ್ಪಡ್ಬೇಕಕ್ಕೆ ಅನ್ನೋದಿಲ್ಲ. इते बिन्नेर माता स्वागत माताडी याने मुख्य कार्यक्रम होबे ಏಮನಗ ಕರೆನ 20 ವರ್ಷದ నుంచి ಎಂಕಲು ನಾರಾಯಣ ಸಾಲೆ ಪ್ರಶಸ್ತಿ ಮಕ್ಕಳಕ್ಕೆ ಹೋಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಿಲ್ಲ. ನಾರಾಯಣ ಸಾಲೆ ಅಂತ ಕೊಂಡಾಗ ಒಬ್ಬಳಿ ಶನಿ ಪೂಜಾರಿಗಳು ಏನು ಉಳ್ಳೇರ ಅಕ್ಲಿಗೆ ಮಾತ್ರಗ ಚಿರಪರಿಚಿತೆ ಹೋಗಿ ಶನಿ ಪೂಜಾರಿಗಳು ಭೀಷ್ಮೆ ಬಂಡ ನಾಡಲ ತಪ್ಪತ್ತೆ ಈ ಎಂಕಲ ಸಂಸ್ಥೆ ಸುದೀರ್ಘವಾದ ಒಂದು ಸೇವಾ ಸಂದೇಶ ಮಾಡ್ತದೆ. ಅಧ್ಯಕ್ಷರಾದ ಪ್ರಧಾನ ಅರ್ಚಕರಾದ ಮಾತ್ರೆಗಳ ಗುರುಸ್ಥಾನ ಇರ್ತದೆ. ಎಂಕಲ ನಗಲಿನಾಕ ಒಂದು ಪುದರ್ ಅವು ಶಾಶ್ವತವಾದ ಒರಿಯೋಡುಗಳ ಉದ್ದೇಶಗಳು ಎಂಕಲು ವರ್ಷಕ್ಕೆ ಒಂದೇ ಸಂಸ್ಥೆದ ಒರಿಯರಿಯನ್ನು ಇರ್ತದೆ ಸ್ವಲ್ಪ ಗೌರವ ಮಾಡ್ತದಲ್ಲ ವರದಿ ವರ್ಷಗಳು ಎಂಕಲು ಕೋಟೆ ಪರಿಸರಗಳು ಶ್ರೀ ಭುವನೇಶ್ವರಿ ಸೇವಾ ಸಮಿತಿ ಬಂಧನವನ್ನು ಸ್ಥಾಪನೆ ಮಾಡ್ತದೆ. ಆಯ್ತ ಧರ್ಮದರ್ಶಿ ಆದ ಅವೆಂದು ವರ್ಷದಿಂದ ಸೇವಾ ಪುತ್ರ ರಾಜೇಶ್ ಭಟ್ರಿ ಆರೋಗ್ಯ ಕಾರ್ಯಕಾರಿ ಸಮಿತಿ ನಿರ್ಧಾರ ಮಾಡಿದ ದೈದಿ ಧ್ಯಾನ ಆ ಸನ್ಮಾನ ಮೂರ್ತಿಯಾದ ಆ ಪೀಠಕ್ಕೆ ಬರಡು ಬಂಟಕ್ಕೆ ವಿನಂತಿ ಮಾಡಿದ್ರು. ಇತ್ತೆ
ಸನ್ಮಾನ ಪತ್ರ ವಾಚಕ ಹರಿಶಾಂತಿ ಬರ್ತದೆ ವಾಚನಗಳು ಕೊಡ್ಬೇಕು ಬಗ್ಗೆ ಏನೊಂದಿಲ್ಲ. श्री गुरुभ्यो नमः. श्री वेस्टर्न इंडिया श्री शनि महात्मा सेवा समिति ರಿಜಿಸ್ಟರ್ ಗತ 8ನೇ ವರ್ಷದ ವಾರ್ಷಿಕ ಮಹಾಪೂಜದ ಈ ಸಂದರ್ಭಗಳು ಶ್ರೀ ನಾರಾಯಣ ಸ್ವಾಮಿ ಪ್ರಶಸ್ತಿ ನಮ್ಮಾರಾಯಣಂಚಿನ ಜ್ಯೋತಿಷ್ಯ ವಿದ್ವಾನ್ ವೇದಮೂರ್ತಿ ರಾಜೇಶ್ ಮೇರ್ನ ಮಟ್ಟೆಲ್ಕು ಈ ಸರಿ ಹೋತಂಡು ಅರ್ನ 2 ಪತ್ರಿಕೆಗಳ ದುಂಬುಗು ಕೊಡೊಂದಿಲ್ಲ. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿ ರಿಜಿಸ್ಟರ್ ದಂಡರಾಜ್ ನಿವಾಸ್ 3ನೇ ಮಹಡಿ 53-55 ಮೋದಿ ಸ್ಟ್ರೀಟ್ ಕೋಟೆ ಮುಂಬೈ 80ನೇ ವಾರ್ಷಿಕ ಮಹಾ ಪೂಜೆಯ ಸುಸಂದರ್ಭದಲ್ಲಿ ಶ್ರೀ ಎಸ್.ಎನ್. ಉರ್ಫ ಪ್ರಧಾನ ಅರ್ಚಕರು ಉಮಾಮಹೇಶ್ವರಿ ಮಂದಿರ ಜನಿಮೇರಿ ಸಾಗಿನಾಗ, ಶ್ರೀ ರವಿ ಎಲ್ ಬಂಗೇರ ಅಧ್ಯಕ್ಷರು, ಶ್ರೀ ಪುನೀತ್ ಕುಮಾರ್ ಶೆಟ್ಟಿ ಮಾಜಿ ವ್ಯವಸ್ಥಾಪಕರು ನಿರ್ದೇಶಕರು ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್, ಹರೀಶ್ ಜಿ ಶಾಲ್ಯನ್ ಭುಜಗೋಳಿ ಉಪಾಧ್ಯಕ್ಷರು, ಬಿಲ್ವ ಮಹಾಮಂಡಲ ಕಾರ್ಯಾಧ್ಯಕ್ಷರು, ಬಿಲ್ವ ಅಸೋಸಿಯೇಟ್ ಕಲ್ವಾ ಸ್ಥಳೀಯ ಕಚೇರಿ, ಸುಧಾಕರ್ ಪೂಜಾರಿ ಸ್ಟ್ರಕ್ಚರಲ್ ಇಂಜಿನಿಯರ್, ಶ್ರೀ ಪ್ರಕಾಶ್ ಮೂಡಬಿದ್ರಿ ಅಧ್ಯಕ್ಷರು, ಶ್ರೀ ಭುವನೇಶ್ವರಿ ಸೇವಾ ಸಮಿತಿ ಫೋರ್ಟ್ ಮುಂಬೈ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಜ್ಯೋತಿಷ್ಯ ವಿದ್ವಾನ್ ಶ್ರೀ ವೇದಮೂರ್ತಿ ಶ್ರೀ ರಾಜೇಶ್ ಭಟ್ ಧರ್ಮದರ್ಶನರು ಇವರಿಗೆ ಸಮರ್ಪಿಸಿರುವ ನಮ್ಮ ಪೂಜ್ಯ ಗುರುಗಳು ಹಾಗೂ ಸಮಿತಿಯ ಅಧ್ಯಕ್ಷರಾಗಿ ಸುದೀರ್ಘ ಸೇವೆ ಸಲ್ಲಿಸಿದ್ದ ಶ್ರೀ ದಿವಂಗತ ನಾರಾಯಣ ಬಿ ಸಾಲ್ಯನ್ ಸ್ಮರಣಾರ್ಥ ಕೊಡಪಡುವ ಪ್ರಶಸ್ತಿ ಪತ್ರ. ಪೂಜ್ಯರೇ, ತಾವು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಗುರುಪುರ ಕುಂಜಪ್ಪ ಪೂಜಾರಿ ಹಾಗೂ ನಾಗು ಪೂಜಾರಿ ದಂಪತಿಗಳ 5 ಜನ ಮಕ್ಕಳಲ್ಲಿ ಕೊನೆಯವರಾಗಿ ಜನಿಸಿದಿರಿ. ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನ ಇಂದು ಹಿರಿಯ ಪ್ರಾಥಮಿಕ ಶಾಲೆ ಗುರುಪುರ ಇಲ್ಲಿ ಪೂರೈಸಿ ಉದರ ಪೋಷಣೆಗಾಗಿ ಮೈಸೂರು ನಗರವನ್ನ ಸೇರಿ ಅಲ್ಲಿ ಕೆಲಕಾಲ ದುಡಿದು ಮುಂದೆ ಬದುಕಿನಲ್ಲಿ ಏನಾದರೂ ಸಾಧಿಸಬೇಕು ಎಂಬ ಛಲದಿಂದ ಮುಂಬೈಯ ಮಹಾನಗರ ಸೇರಿದೆ. ರಾತ್ರಿ ವಿದ್ಯಾಲಯ ಶಾಲೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸಿ ಮುಂಬೈ ವಿಶ್ವವಿದ್ಯಾಲಯದ ಪದವಿ ಶಿಕ್ಷಣ ಪೂರೈಸಿದೆ. ಮುಂದೆ ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆಯಲ್ಲಿ ಪ್ರಬಂಧಕರಾಗಿ ಸೇವೆ ಸಲ್ಲಿಸುತ್ತಾ ಏರ್ ಇಂಡಿಯಾ ಕ್ರಿಕೆಟ್ ತಂಡದಲ್ಲಿ ಓರ್ವ ಉತ್ತಮ ಬೌಲರ್ ಆಗಿ ಮಿಂಚಿತರಾಗಿದೆ. ಅದಲ್ಲದೆ ಅದೇ ತಂಡದಲ್ಲಿ ಭಾರತದ ತಂಡದ ಮಾಜಿ ನಾಯಕ ಶ್ರೀ ರವಿ ಶಾಸ್ತ್ರಿ ಅವರೊಂದಿಗೆ ಆಡಿದಂತಹ ಅನುಭವ ತಮ್ಮದು ಎನ್ನಲು ಅಭಿಮಾನ ಪಡುತ್ತಿದ್ದೇವೆ. ಕ್ರೀಡೆಯಲ್ಲಿ ಮಿಂಚಿದಂತಹ ತಾವು ಕರಾಟೆಯಲ್ಲೂ ಬ್ಲೇಡ್ ಬೆಲ್ಟ್ ಪಡೆದರಾಗಿದೆ ಎನ್ನಲು ನಾವೆಲ್ಲರೂ ಸಂತೋಷ ಪಡುತ್ತಿದ್ದೇವೆ. ತಮ್ಮ ಕಾಯಕ ಹಾಗೂ ಆಟ ಆಡುತ್ತಾ ತಮ್ಮ ಮನಸ್ಸು ದೇವರ ಭಕ್ತಿಯಿಂದ ಪ್ರೇರೇಪಣೆಗೊಂಡು ದೇವಸ್ಥಾನದಲ್ಲಿ ಭಜನೆ ಹಾಡುತ್ತಾ ಓಡಲವನ್ನು ಓದುತ್ತಾ ಇರುವಾಗ ಶ್ರೀ ದೇವಿ ಭುವನೇಶ್ವರಿ ಒಲಿದು ಬಂದು ಶ್ರೀದೇವಿಯ ಪರಮಭಕ್ತರಾಗಿ ಶ್ರೀದೇವಿಗೆ ಸ್ವಗ್ರಹದಲ್ಲಿ ದೇವಸ್ಥಾನವನ್ನು ಸ್ಥಾಪಿಸಿದಂತಹ ಕೀರ್ತಿ ನಿಮ್ಮದು. ಧಾರ್ಮಿಕ ಕ್ಷೇತ್ರದಲ್ಲಿ ಶ್ರೀ ನಾರಾಯಣ ಕೋಟೆಕರ್ ಇವರ ಮಾರ್ಗದರ್ಶನ ಪ್ರಕಾರ ದೋಷ ಶಾಸ್ತ್ರವನ್ನ, ಪುರೋಹಿತ ವಿದ್ಯೆ, ಧಾರ್ಮಿಕ ಪೂಜೆ ಪುನಸ್ಕಾರದ ಪರಿಪೂರ್ಣ ಅಧ್ಯಯನ ಮಾಡಿ ಜ್ಯೋತಿಷ್ಶಾಸ್ತ್ರ ವಿದ್ಯೆಯಲ್ಲಿ ವಿದ್ವಾನ್ ಎಂಬ ಬಿರುದನ್ನ ಪಡೆದು ಹಾಕಿದ್ದೀರಿ. ಧಾರ್ಮಿಕ ಕ್ಷೇತ್ರದಲ್ಲಿ ಹೆಸರು ಗಳಿಸಿದ ತಾವು ಅಪಾರ ಜ್ಞಾನ ಭಂಡಾರವನ್ನ ತಮ್ಮ ಮಸ್ತಕದಲ್ಲಿ ಇಟ್ಟುಕೊಂಡು ಕೊಂಡವರು ಎನ್ನಲು ಸಂತೋಷ ಪಡುತ್ತೇವೆ. ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮೆಚ್ಚಿದಂತಹ ತಾವು ಹಲವಾರು ವಿದ್ಯಾರ್ಥಿಗಳಿಗೆ ಶಿಕ್ಷಣಕ್ಕಾಗಿ, ಬಡವರ ಹೆಣ್ಣು ಮಕ್ಕಳ ಮದುವೆಗೆ ಸಹಾಯ ಮಾಡುವಂತಹ ನಿಮ್ಮ ಗುಣವನ್ನ ಮೆಚ್ಚಲೇಬೇಕು. ಕುಟುಂಬದ ವಾತ್ಸಲ್ಯಕ್ಕಾಗಿ ತನ್ನ ಬರುವ ಎಲ್ಲವನ್ನ ವಿನಮ್ರಿಸಿ ಸ್ವಾಗತಿಸಿ ಅವರ ಸುಖ ದುಃಖಗಳಿಗೆ ಶೀಘ್ರದಲ್ಲಿ ಸ್ಪಂದಿಸುವಂತಹ ನೀವು ನಿಮ್ಮ ದುಡಿಮೆಯ ಅರ್ಧದಷ್ಟು ಪಾಲನ್ನು ಸಮಾಜಕ್ಕೆ, ಸಂಸಾರಕ್ಕೆ, ಕುಟುಂಬಕ್ಕಾಗಿ ಮುಡಿಪಾಗಿಸಿದ್ರಿ. ತಾವು ಮುಂಬೈ ಮಹಾನಗರದಲ್ಲಿ ಶ್ರೀ ಭುವನೇಶ್ವರಿ ತಾಯಿಯ ದೇವಸ್ಥಾನದ ಸ್ಥಾಪಕರಾಗಿ
ಆಡಳಿತೆಯ ಮುಖ್ಯಸ್ಥರಾಗಿ ಧರ್ಮದರ್ಶಿಯಾಗಿ ಶ್ರೀ ದೇವಿಯ ಪಾತ್ರಿಯಾಗಿ ಸೇವೆ ಸಲ್ಲಿಸುವ ತಾವು ಅಂಚನ್ ಕುಟುಂಬಸ್ಥ ದೇವಸ್ಥಾನದ ಸೇವಾ ಟ್ರಸ್ಟ್ನ ಗೌರವ ಅಧ್ಯಕ್ಷರಾಗಿ ಕೆಲಸ ಮಾಡುವಂತಹ ನೀವು ಯಾವುದೇ ಪ್ರಚಾರ ಇಲ್ಲದೆ ಬಯಸದೆ ಸಮಾಜಪರ ಕಾರ್ಯಗಳನ್ನು ಮಾಡುವಂತಹ ನಿಮಗೆ ಶ್ರೀದೇವರ ಅನುಗ್ರಹ ಸದಾ ಇರಲಿ. ಅಪಾರ ದೇವದೇವರ ಭಕ್ತರಾದ ತಾವು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪ್ರೋತ್ಸಾಹ ನೀಡಿದು ನಮಗೆ ಅತೀವ ಸಂತೋಷವನ್ನು ನೀಡಿದೆ. ನಾವು ನಿಮಗೆ ಚಿರಋಣಿಯಾಗಿದ್ದೇವೆ. ಹಲವಾರು ವರ್ಷಗಳಿಂದ ತಾವು ಸಲ್ಲಿಸುವಂತಹ ದೇವತಾ ಕಾರ್ಯಗಳು ಸಮಾಜ ಸೇವೆಗಳನ್ನು ಗಮನಿಸಿ ನಮ್ಮ ಸಮಿತಿಯ 80ನೇ ಮಹಾಪೂಜೆ ಸಂದರ್ಭದಲ್ಲಿ ದಿವಂಗತ ಶ್ರೀ ನಾರಾಯಣ ಬಿ ಸಾಲ್ಯಾನ್ ಸ್ಮರಣಾರ್ಥ ಪ್ರಶಸ್ತಿಯನ್ನು ನೀಡಿ ತಮ್ಮನ್ನು ಗೌರವಿಸಲು ಸಂತೋಷವಾಗುತ್ತದೆ. ತಮಗೆ ಹಾಗೂ ತಮ್ಮ ಪರಿವಾರಕ್ಕೆ ಎಂದು ಹರೀಶ್ ಜಿ ಅಮೀನ್ ಗೌರವ ಅಧ್ಯಕ್ಷರು, ರವಿ ಎಂ ಬಂಗೇರ ಅಧ್ಯಕ್ಷರು, ಶರತ್ ಜಿ ಪೂಜಾರಿ ಗೌರವ ಪ್ರಧಾನ ಕಾರ್ಯದರ್ಶಿ, ಪ್ರಸಾದ್ ಎಸ್ ಗರ್ಗಿರ ಗೌರವ ಕೋಶಾಧಿಕಾರಿ. ರಾಜೇಶ್ ಮೇರ್ನ ಮಡಿಲು ಹೋದರು ಆರವು ದೇವರನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ ಆರ್ನ ಕುಟುಂಬದಲ್ಲಿ ಕಿಲಿಗೆ ಆ ಶನೀಶ್ವರ ದೇವರನ್ನ ಅಂಜನೆ ಅರ್ಣಪ್ಪನಂಜನ ಮಾತ ದೇವರನ್ನ ಆಶೀರ್ವಾದ ಅನುಗ್ರಹ ಪಡೆಯುವ ದೇವರ ಪ್ರಾರ್ಥನೆ ಮಾಡ್ತಿಲ್ಲ. ಸೇವೆ ಸಮಾಜ ಸೇವೆ ಬರುವಂತಹ ಪ್ರಚಂಗಿ ಭಕ್ತರಿಗೆ ಮಾರ್ಗದರ್ಶಕರಾದ ಆಶೀರ್ವಾದ ಅನುಗ್ರಹ ಕೊರಡು ಈಗ ಮಾತೆಲ್ಲ ನಟೋದಿಲ್ಲ ಸೊಲ್ಲಲು ಎರಡು ಅವಕಾಶ ಕೊಟ್ಟರು. ರತ್ನಚಂದ್ರ ರಾಜೇಶ್ ಭಟ್ರೇಗ್ಲ ಅಂಚನೆ ವಾಚನ ಮಾಡ್ತಾನೆ ಹರೀಶ್ ಭಟ್ರಿ ಇತ್ತೆ ಎಂಗಲ ಕುಡುಜಿ ಸನ್ಮಾನ ಎಂಗಲ ಸಂಸ್ಥೆಯಲ್ಲಿ ಹಲವಾರು ವರ್ಷಗಳ ನಿಸ್ವಾರ್ಥమైన ಸೇವೆಯನ್ನು ಹೊಂದಿದ ಸತೀಶ್ ಪೂಜಾರಿ ಆರ್ನ ದಂಪತಿ ಇದ್ದರೆ ಒಟ್ಟು ವೇದಿಕೆ ಬರುವಂತ ಕೇಂದ್ರ ಸತೀಶ್ ಪೂಜಾರಿ ಪ್ರಕಾರ ದಂಪತಿ ಸತೀಶ್ ಪೂಜಾರು ಕರೆ ನಾವು 25 ವರ್ಷಗಳಿಗೆ ವೆಸ್ಟರ್ನ್ ಇಂಡಿಯನ್ ಮಾತ್ಮ ಸೇವಾ ಸಮಿತಿಯಲ್ಲಿ ಭಾರತದ ತಿರುಳು ಕೆಲಸ ಮಾಡ್ತಾರೆ. ಯಾರ್ಯಾರು ಎದುರು ಪೂಜೆ ಒಂದು ಮಹಾಪೂಜಾ ಪುಣನಾಟ ಅನ್ನ ಸಂಸ್ಕಾರ ಮುಂಗಿನ ಮಟ್ಟ ಮಿತ್ತಡೆ ಕೆಲಸ ಮಾಡ್ತಾರೆ. ಅಂಚಿತವಾಗಿ ನಿಸ್ವಾರ್ಥವಾದ ಸಮಾಜ ಸೇವೆಗೆ ನಿಸ್ವಾರ್ಥವಾದ ಒಂದು ಸಮಾಜ ಸೇವೆಗೆ ಈ ನಿಟ್ಟಿನಟ್ಟು ಎಂಗಲ ಕಾರ್ಯಕಾರಿ ಸಮಿತಿ ನಿರ್ಧಾರಕ ಬೈದ ಸತೀಶ್ ಅವರನ್ನೇ ಗೌರವ ಮಾಡಿಕೊಡ್ಬೇಕ. ಈ ಸನ್ಮಾನ ಪತ್ರವನ್ನು ಎಂಗಲ ಕಾರ್ಯಕಾರಿ ಸಮಿತಿ ಸದಸ್ಯರು ತಾರನಾಥ್ ಶೆಟ್ಟರ್ ಬಂದು ಓದುದು ಅವೇನು ಓದು ಬರೋದು ಬ್ಯಾಂಕ್ ಬಂದದ್ದು ಸತೀಶ್ ಐ ಪೂಜಾರಿ ಅವರಿಗೆ ಸನ್ಮಾನ ಬಹಳ ಜೋರಾಗಿ ಪೂಜಾರವರಿಗೆ ಕೈ ಚಪ್ಪಾಳೆ ಕೊಟ್ಟರು. 25 ವರ್ಷಗಳಿಂದ ಸೇವೆ ಮಾಡೋದ್ರಿಂದ ನಾವು ಕೈ ಚಪ್ಪಾಳೆ ಮುಖ್ಯವಾದ ಗೌರವ ಕೊಡೋಣ. ಗಾಯ ಪಕ್ಕೊಂದು ವಿಷಯ ಬಂದ 20 ವರ್ಷದಿಂದ ಇಂಚೆ ಇತ್ತರ ಅಂಚೆಗಳಿರ ದುಯ್ಯರ ಚೂರ ಬದಲಾಗ್ತಿದ್ದೇವೆ ಅಂಚದಪ್ಪನ ಈ 8ನೇ ವರ್ಷದ ಈ ಮಹಾಪೂಜೆ ಕೊಂಚ ಬಾರಿ ಬಂದ ಸನ್ಮಾನವು ಆದ ಪರಿಚಯ ಇಂಚೆ ಒಂದು ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿಮಾತ್ಮ ಸೇವಾ ಸಮಿತಿ 80ನೇ ವಾರ್ಷಿಕ ಶ್ರೀ ಶನಿ ಮಹಾಪೂಜೆಯ ಸಂದರ್ಭದಲ್ಲಿ ಶ್ರೀ ಎಸ್ ಎನ್ ಉಡುಪ ಪ್ರಧಾನ ಅರ್ಚಕರು ಉಮಾಮಹೇಶ್ವರಿ ಮಂದಿರ ಜರಿಮೇರಿ ಶಾಖಿನಾಗ ಶ್ರೀ ರವಿ ಎನ್ ಬಂಗೇರ, ಶ್ರೀ ಪುನೀತ್ ಕುಮಾರ್ ಶೆಟ್ಟಿ, ಶ್ರೀ ಹರೀಶ್ ಡಿ ಸಾಲ್ಯಾನ್ ಬಜಗೋಳಿ, ಶ್ರೀ ಸುಧಾಕರ ಪೂಜಾರಿ, ಶ್ರೀ ಪ್ರಕಾಶ್ ಮೂಡಬಿದ್ರೆ, ಭುವನೇಶ್ವರಿ ಸೇವಾ ಸಮಿತಿ ಕೋರ್ಟ್ ಮುಂಬೈ ಇವರ ದಿವ್ಯ ಉಪಸ್ಥಿತಿಯಲ್ಲಿ ಶ್ರೀ ಸತೀಶ್ ಐ ಪೂಜಾರಿ ಎಲ್ಲೂರು ಇವರಿಗೆ ಸಮರ್ಪಿಸುವ ಸನ್ಮಾನ ಪತ್ರ. ಮಾನ್ಯರೇ, ತಾವು ಅವಿಭಜಿತ ಉಡುಪಿ ಜಿಲ್ಲೆಯ ಎಲ್ಲೂರು ಕ್ಷೇತ್ರದ ವಟಾರದಲ್ಲಿ ಶ್ರೀ ಐತಿ ಪೂಜಾರಿ ಮತ್ತು ಶ್ರೀಮತಿ ಸುನಂದ ಪೂಜಾರಿಯವರ ಪುತ್ರನಾಗಿ 1970ರಲ್ಲಿ ಜನಿಸಿದ್ದೀರಿ. ಪ್ರಾಥಮಿಕ ಶಿಕ್ಷಣವನ್ನು ಪುತ್ತೂರಿನಲ್ಲಿ ಮುಗಿಸಿ
ಮುಂದಿನ ವಿದ್ಯಾಭ್ಯಾಸ ಹಾಗೂ ಹೊಟ್ಟೆಪಾಡಿಗಾಗಿ ಜನ್ಮಭೂಮಿಯಿಂದ ಕರ್ಮಭೂಮಿಯ ಈ ಮುಂಬೈ ಪಟ್ಟಣಕ್ಕೆ 1980ರಲ್ಲಿ ಆಗಮಿಸಿ ದಿನದಲ್ಲಿ ಟೈಲರಿಂಗ್ ಉದ್ಯೋಗವನ್ನು ಮಾಡಿಕೊಳ್ಳುತ್ತಾ ಯಂಗ್ ಮೆನ್ಸ್ ರಾತ್ರಿಯಲ್ಲಿ SSCಯನ್ನು ಮುಗಿಸಿದ್ದೀರಿ. ಚಿಕ್ಕಂದಿನಿಂದಲೇ ಧಾರ್ಮಿಕ ಪ್ರವೃತ್ತಿಯನ್ನು ಮೈಗೂಡಿಸಿಕೊಂಡದ್ದು. 1985ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಸದಸ್ಯರಾಗಿ ಶನಿದೇವರ ಸೇವೆಯಲ್ಲಿ ತೊಡಗಿ ಇಂದು ಕೂಡ ಅಪಾರವಾದ ಭಕ್ತಿಯನ್ನು ಇರಿಸಿಕೊಂಡಿದ್ದೀರಿ. 2001ರಲ್ಲಿ ವೀಣರವರನ್ನು ವಿವಾಹವಾಗಿ ಗೃಹಸ್ಥಾಶ್ರಮಕ್ಕೆ ಕಾಲಿಟ್ಟಿದ್ದೀರಿ. ತನ್ನ ಟೈಲರಿಂಗ್ ಉದ್ಯೋಗವನ್ನು ಮಾಡುತ್ತಾ ಧರ್ಮಪತ್ನಿ ಹಾಗೂ ಏಕೈಕ ಪುತ್ರ ಯಶ್ ಅವರೊಂದಿಗೆ ಸುಗಮವಾದ ಜೀವನವನ್ನು ಸಾಗಿಸುತ್ತಾ ಸಮಾಜ ಸೇವೆಯನ್ನು ಕೂಡ ಮಾಡುವುದರಲ್ಲಿ ಅಭಿರುಚಿ ಪಡೆದವರಾಗಿದ್ದೀರಿ. ತಮ್ಮ ಸುಪುತ್ರ ಮುಂದಿನ ಏಳಿಗೆಯನ್ನು ಬಯಸುತ್ತಾ ಪೋಲೆಂಡ್ ದೇಶದಲ್ಲಿ ಉಚ್ಚ ಶಿಕ್ಷಣವನ್ನು ಪಡೆಯುತ್ತಾ ಇದ್ದಾರೆ. ನಮ್ಮ ಸಮಿತಿಯಲ್ಲಿ ತಾವು ಹಲವಾರು ವರ್ಷಗಳಿಂದ ಸಲ್ಲಿಸಿರುವ ಸೇವೆಯನ್ನು ಗಮನಿಸಿ ನಮ್ಮ ಸಮಿತಿಯ 80ನೆಯ ಮಹಾಪೂಜೆಯ ಸುಸಂದರ್ಭದಲ್ಲಿ ತಮ್ಮನ್ನು ಸನ್ಮಾನಿಸಲು ಸಂತೋಷವಾಗುತ್ತದೆ. ತಮಗೆ ಹಾಗೂ ತಮ್ಮ ಪರಿವಾರದವರಿಗೆ ಆರೋಗ್ಯ, ಭಾಗ್ಯ, ಸುಖ ಶಾಂತಿಯನ್ನು ನಮ್ಮ ಆರಾಧ್ಯ ದೇವರಾದ ಶ್ರೀ ಶನಿ ದೇವರು ಕರುಣಿಸಲಿ ಎಂದು ಹಾರೈಸುತ್ತೇವೆ. ಹರೀಶ್ ಜಿ ಅಮೀನ್ ಗೌರವಾಧ್ಯಕ್ಷರು, ರವಿ ಎಲ್ ಬಂಗೇರ ಅಧ್ಯಕ್ಷರು, ಶರತ್ ಜಿ ಪೂಜಾರಿ ಪಟವೆಲ್ಲೆ ಗೌರವ ಪ್ರಧಾನ ಕಾರ್ಯದರ್ಶಿ, ಪ್ರಸಾದ್ ಎಸ್ ಕರ್ಕೆರ ಗೌರವ ಕೋಶಾಧಿಕಾರಿ. ಧನ್ಯವಾದ ಸತೀಶ್ ಪೂಜಾರಿ. ಇತ್ತೆ ನಾರಾಯಣ ಸಾಲ್ಯಾನ್ ಪ್ರಶಸ್ತಿ ಸ್ವೀಕಾರ ಮಾಡಿದ ರಾಜೇಶ್ ಭಟ್ರು ಎರಡು ಮಾತಾಡುವಂತಹ ಕೆಲವರು ಸೇರಿನಂಚಿನ ವೇದಿಕೆ ನಂಚಿನ ಅತಿಥಿಗಳಿಲ್ಲ ಇನ್ನಿತ ದಿವಸ ಇನಿ ಆ ವೆಸ್ಟೆಂಡಿಂದ ಶನಿ ಸೇವಾ ಸಮಿತಿದ ಹಲವಾರು ವರ್ಷಗಳಿಂದ ನಡೆದಿನಂಚಿನ ಮಾರ್ಗಂಗಲ್ಲಿ ಈ ಕ್ಷೇತ್ರ ಇದು ಈ ಕ್ಷೇತ್ರಗಳು ಎಂದೇ ಭಕ್ತದ ಸೇವೆಗಳನ್ನು ಸಲ್ಲಿಸಲು ಬೋತಿನಕ್ಕುಳ್ಳ ಒಳ್ಳೆಯದು ಎಡ್ಡ ವ್ಯಕ್ತಿಗಳಾದ ಒಳ್ಳೆಯದು ಆಂಡ ಎನ್ನ ಅನುಭವ ಪ್ರಕಾರ 1976-77 ಇಸವಿದ ಮಧ್ಯ ಏನೊಂದು ಕೊಟ್ಟು ಶನಿ ಮಹಾತ್ಮ ತ್ರಿಭುವನೇಶ್ವರಿ ಸೇವಾ ಸಮಿತಿಗೆ ಸೇವೆಯನ್ನು ಮಾಡ್ಕೊಂಡಿದ್ದೆ. ಆ ಸಮಯದ ನಾರಾಯಣ ಸಾಲ್ಯಂಡ್ರ ಸುಂಕದ ಕಟ್ಟೆದ ಸ್ವಾಮಿ ಮೂರು ಬೈದಿನಾರ ಪೂಜೆ ಬರ್ತಿನಾರು ಎಂಟ್ಲ ದೇವಸ್ಥಾನಕ್ಕೆ ಬರ್ತೀರಿ. ನಾರಾಯಣ ಸಾಲ್ಯಂಡ್ ನಿಂತ್ಕೊಂಡ್ರೆ ಬಟ್ರೆ ಮೇಲೆ ಸ್ವಾಮಿನು ಸುಂಕದ ಕಟ್ಟೆದ ಅಮ್ಮನ ಪ್ರಾರ್ಥನೆ ಮಾಡ್ತಿದ್ದು ಒಂದು ಪ್ರಸಾದ ಕೊರಡು ಬಂಡೇರಿ
ಇನ್ನು ಸುಂಕದ ಕಟ್ಟೆ ಸ್ವಾಮಿಲ ಇಜ್ಜೇರು ನಾರಾಯಣ ಸಾಲಿಯಲ್ಲ ಇಜ್ಜೇರು ಏನುಳ್ಳೆ ಮುಳ್ಳು ಪ್ರಥಮವಾದ. ಎರಡನೇವಾದ ಏನು ಬಂಡೆ ಆಣಿದ ದಿನ ಮಂಗಳವಾರ ದೇವರನಿಂಗಳು ಕಲಶಾಭಿಷೇಕ ಪುರ ಮಾಡುತ್ತಿದ್ದು ಶೃಂಗಾರ ಮಾಡ್ಕೊಂಡ ಸಮಯಗಳು ಆರು ಕೇಂದ್ರ ಸಮಯಗಳು ಪ್ರಸಾದ ಕೊಡ್ತಾರೆ. ಅಲ್ಪೊಂಗಿ ವಾರಿಯನ್ನು ಶೋಭದಲ್ಲಿ ದೇವಿನ ಮಹಾಮೂರ್ತಿ ಅಲ್ಲೋ ಪುಟ ಉಂಟು ಐಟು ಬಾರಿ ಕಲೆ ಉಂಟು ಇನಿಕ್ಲ ಉಂಟು ಮೇರು ಸ್ವಾಮಿಯಲ್ಲಿ ಬತ್ತು ಇಂತನಾಗ ನಾರಾಯಣ ಸಾಲೆ ನಿಂತ್ಕೊಂಡೆ ಬಟ್ರೆ ಕೈ ಮುಗಿಯನ್ನು ನಾ ಪೂ ಕೋರ್ಲೇ ಬಂದು ಅಳ್ತಿತ್ತಿನ ಪೂ ಸಾಧಾರಣ ಇಂಪು ಉಪ್ಪುನಾಡೆ ಬೂದಿತ್ತು ಆ ಪೂವು ನಾನು ಸ್ವಾಮಿಲೇ ಕೊಡಿಗೆ ಒಂದು ಸಮಯಗಾರಿಗೆ ಬರೋದಿತ್ತೆ ಸೇವೆ ಸಲ್ಲೆ ಸರತೆ ಆರು ಒಬ್ಬ ಬತ್ತು ನಾನು ಪಂಡೇರು ಈ ಜಾಗ ಈರು ದುಮ್ಮುಗು ಬಹಳ ಒಂದು ನಿಂತು ಪೂಪು ಸಾಧ್ಯ ಉಂಟು ಪಂಡೆ ಏನು ಪಂಡೆ ಎಂಕ್ಲೆ ಸೇವೆದ ಜರೂರಿ ಉಂಟು ఒక పుదర్ ఎంకడైన పొడిచి పడదు అంచాదు ఉప్పునాక ఇంతది ఎంకు నారాయణ ಸಾಲಿನ ಪ್ರೋತ್ಸಾಹನಿಗಳು ಕೊಡ್ಕೊಂಡು ಬಂದ ತುಂಬ ಆನಂದ ಆಪುಂಡು ಭಾರಿ ಸಂತೋಷ ಆಪುಂಡು ಒಂಜಿ ಸಮಯಡು ಶನಿನ ಒಂಜಿ ಗ್ರಂಥದ ಶ್ರೀರಾಮ ರಾಮ ರಾಮಾಪುಂಡು ವಚನ ನಿಂಕ ಭಕ್ತದವರು ಪಡೆದಿತ್ತೆ ಅಪ್ಪಾಗ ಅನ್ನೊಟ್ಟಿಗೆ ಆರ್ಮಣಿಯವರಿಗೆ ಭಾರಿ ಚೆನ್ನಾಗಿತ್ತೆ ಅರ್ನ ಪುದರಿಗೆ ಬರ್ಪುಡಿ ಇನ್ನಿಗೆ ಆರು ಎನ್ನಂಗ ಸೌರ್ಯವಾದ 20-25 ವರ್ಷ ಕಳೆದು ಹೋಗತ್ತೆ ಅಂಚ ಒಂಜಿ ನೆನೆವರಿಗೆ ಆ ನೆನೆವರಿಗೆ ಇಂಥ ದಿನ ನಮ್ಮ ಸೇವಾ ಸಮಿತಿದ ಅಧ್ಯಕ್ಷರಾದ ಜೆ ಕೋಟಿಯನ್ನೆಗೆ ಆ ರೀತಿ ಶನಿದೇವರು ಅದಕ್ಕೆ ಜ್ಞಾನ ಕುಡಿಯರು ಎಂಗಳು ಸ್ವಾಮಿ ನಪ್ಪಳು ಎಂಗ್ಲೇ ಪುರಸ್ಕಾರ ಇಜ್ಜಿ 3 ರೂಪಾಯಿ ಕೇನೋಡಿ ಅಂಡ ಯಾನೇ ಸ್ವೀಕಾರ ಬಂದರೆ ಪಂಡ ನಾರಾಯಣ ಶಾಲೆಯಿಂದ ಪುದರ್ ಕೇಂದ್ರ ಬೈದಿ ಒಕ್ಕ ಆ ಜನ ಕಡೆಗೆ ತುಂಬ ನಮ್ಮ ಶನಿವಾರಪತ್ರಿ ಭುವನೇಶ್ ಬರ್ತಿಲ್ಲ ಭಜನೆ ಸೇವೆ ಮತ್ತು ಮಾಡ್ಕೊಂಡಿದ್ದ ವ್ಯಕ್ತಿಯ ఒక ಮಾತೆಲ್ಲ ಬೋಡಿನ ಜನ ಪ್ರತಿಯೊಂದು ಶನಿವಾರ ವರ್ಷಾಪನ ಪೂಜೆಗೆ ಆ ರೀತಿ ಭಕ್ತರು ಪಡೋದಿದ್ದೇವೆ ಎಂಗ್ಲ ಸೇವಾ ಸಮಿತಿ ವೆಸ್ಟರ್ನಿಂದ ಎಂಚಾವು ಬಟ್ರೆ ಏನು ಮಾಡ ಮೋಸ್ಟ್ಲಿ ಹೆಚ್ಚಿನ ಅಂಶ ಅಂದರೆ ಇದೆಲ್ಲಕ್ಕನೇ ವ್ಯಕ್ತಿ ಇತ್ತಿಲ್ಲ ಇನ್ನು ಶಿಂಗಾಪುರ ಎಲ್ಲ ಸಾಧ್ಯ ಉಂಟು ಶನಿ ಶಿಂಗಾಪುರ್ ಒಂದು ವೇಳೆ ನಿಗಳು ಕಳೆದುಕೊಂಡ ಅವು ಪಣಿಯರ ಗಂಟ್ಲೆಗೆ ಆಪುಜಿ ಅವು ದೇವರನ್ನ ಇಚ್ಛೆ ಪಡೆದಿದ್ದೆ ಇನ್ನು ಒಂದು ಸತ್ಯ ಪಾತ್ರ ಎರಡನೇವಾದ ಇಂಥ ದಿನ ಎಂಟು ಭಾರಿ ಸಂತೋಷ ಆಗುವುದು ಎಂಟುಲ ಉಡುಪೇರು ಸರ್ವಸಾಧಾರಣ ಉಮಾಮಹೇಶ್ವರಿ ದೇವಸ್ಥಾನಗಳು ಹಲವಾರು ವರ್ಷಗಳಿಂಚಿತ್ತೇವೆ ಆಂಡ ಒಂದು ಸಮಯ ಅರ್ನ ಕೈಟ್ಲ ಇನ್ನೇ ಶನಿ ಮಹಾತ್ಮ ತ್ರಿಭುವನೇಶ್ವರ ಸೇವಾ ಸಮಿತಿ ಅರ್ನ ಒಟ್ಟಿಗೆ ನರೋರ್ಯರ್ನ ಪುದರಿನ ಬರ್ಬುಜಿ ಅಕ್ಕಳು ಒಂದು ಮಹಾ ಬಂಗಾರದ ಕಿರೀಟ ಕೊಡಾಗ್ತದೆ 18 ದಿವಸ ಡಾಕ್ಟರ್ ಉಳ್ಳಾಗ ಅಕ್ಲೆ ಕೊಡ್ತೀನಿ ಪೂಜೆ ಮಾಡ್ತದ ವಿಡ್ಡೋಗ ಒಂಜಿ ಬಾರಿ ಮಾಡುವಂಜಿ ಕಿರೀಟ ನಾರು ಪೂಜೆ ಮಾಡ್ಕೊಂಡು ಬರ್ತೀನಲ್ಲ ಸನ್ನಿಧಾನ ಇಲ್ಲಿ ಆಂಡಾರಲ್ಲ ಒಟ್ಟಿಗೆ ಆಗಲ್ಲ ಜಾಗಡವು ಶನಿದೇವರ ಮಹಿಮೆ ಮೂರನೇವಾದ ಏನು ಪಡ್ಕೊಂಡು ನಾನು ಹಿಡಿತಾಯ ಕಥೆನು ಒಕ್ಕ ಮಾಡ್ಕೊಂಡು ಅರ್ಥ ವಿಧಾನ ತೂಣಾಗ ಕಡೆ ಕಾಪುನಾಗ ಜೆ ಕೋಟೆಯಲ್ಲ ಬಾಲಕೃಷ್ಣ ಶೆಟ್ಟಿಲ್ಲ ಒಂದು ಸಂಘರ್ಷನ ಪಾಂಡು ವಿಕ್ರಮಾದಿತ್ಯ ವಾರೀತಿ ಶನಿದೇವರು ಕೊಂಡಾಡುವೆ ವಾರೀತಿ ಅಲ್ಪ ಪ್ರವಚನ ಮಲ್ಪೇರು ಬಂದಾಗ ಎಂಟ್ಲ ರೋಮ ಜಿಮ್ಮ ಅವನ ಧ್ವಜ ಶರಡಿ ಅನ್ನ ತೋಜುಂಡು ನಾನು ಜೆ ಕೋಟೆಯನ್ನು ಪುಗರು ಎಂಟ್ಲ ದೃಷ್ಟಿ ತೋಜಿನ ನಿಕ್ಲ ಎದುರು ಪಡೋದಿಲ್ಲ ನಮ್ಮುಳೆ ನಮ್ಮ ಜಿಲ ಬಿಟ್ಟಿದೆ ಎನ್ನು ಅವು ಏನೊಂದು ಪಾತ್ರ ದಯಪಡ್ಡ ಮೋಣದ ಆಕಾರ ಹೋಯ್ ವರ್ಷಲೇನು ಪಂಡು ಎಂಚ ದೇವಿನ ಬಿರೋಡು ಚಕ್ರ ತಿರ್ಕೊಂಡು ಆ ರೀತಿ ನಾವು ವಿಕ್ರಮಾದಿತೆ ಅದೇ ಬೇಡ ನಾವು ಹೊರಬೇಡಿದಾಗ ಹೆಂಚಿನ ಬೋರ್ಡು ಕೇಳಲ ಅಪಗಾರ ಪಂಡು ನನಗೆ ಶಬ್ದಕ್ಕೂ ಎಂಟು ಭಾರಿ ಸಂತೋಷ ದೇವೇರು ನನಾಂದ ಎನ್ನ ಆವಿಷಪುರದ ರೆಡ್ಡಾಗ ಈ ಜಾಗ ಅಭಿವೃದ್ಧಿ ಬಂದ್ಬಿಡು ಪಂಡ್ಯಾನ ಏನೊಂದಿಲ್ಲ ಮತ್ತು ಮಾಂತೇಲ್ಲ ಅಂದರೆ ಸಾಕಾರ ಆತೆಂದರೆ ನಮ್ಮ ಸನ್ನಿಧಾನಗಳು ಎನ್ನ ಕ್ಷೇತ್ರ ಶನಿ ಮಹಾತ್ಮ ತ್ರಿಭುವನೇಶ್ವರ ಗುಡಿ ಬೊಕ್ಕ ಭುವನೇಶ್ವರಿ ಸೇವಾ ಸಮಿತಿ ಪಡೆದು ಅಪಗರಣ 74ನೇ ಇಸವಿಯ ಸ್ಥಾಪನೆ ಮಾಡುತ್ತಿದ್ದೆ ಕಡೆಗೆ ಇಂಥ ದೇವಸ್ಥಾನ ಬಿಡಿದು ಬರ್ತೀನಿ ಬೊಕ್ಕ ಡಾಕ್ಟರ್ ಪ್ರಕಾಶ್ ಮೂಡುಬಿದ್ರಿ ಇಂಥ ಸೇವಾ ಸಮಿತಿ ಅಧ್ಯಕ್ಷರಾದ ಇನ್ನು ಹಲವಾರು ವರ್ಷಗಳಿಂದ ಅದನ್ನ ಕೈಟ್ಟು ಎಂಕುಳಿ ಪೋರ್ಟ್ ಏರಿಯಡ್ ನವರಾತ್ರಿ ಉತ್ಸವ ವಾರ್ಷಿಕ ಉತ್ಸವ ಹಲವು ರೀತಿಯ ಸೇವೆ ನನ್ನ ಕೈಟ್ಟು ಅವನು ಅವೇಂದ್ಲೇ ಹೋಗಿ ನಿಕ್ಲೇದ್ರು ಪನೋಡಿನಿಂದ ಆಶೆ ನಾವು ಪಣೋದಿಲ್ಲ ಅವತ್ತಂದ ನನ್ನ ದುಮ್ಮಗು ಎಂಕುಳು ಈ ಜಾಗಣ
ಒಂದು ವೇಳೆ ಕೋರ್ಟ್ ಏರಿಯಡ್ ಭುವನೇಶ್ವರಿ ಸೇವಾ ಸಮಿತಿಲ ಶನಿ ಮಹಾತ್ಮ ಸೇವಾ ಸಮಿತಿ ವೆಸ್ಟರ್ನ್ ಇಂಡಿಯಾ ನಿಕುಲು ಮಾತ ಸೇರಿದೊಂದು ಕ್ಷೇತ್ರ ಮಲ್ತಾರ ನಂಡ ಅತಿ ಉತ್ತಮ ಪಂಡ ನಿಕಲೆ ವಿನಂತಿ ಮಾಡ್ಕೊಂಡಿಲ್ಲ ಖಂಡಿತಕ್ಕೂ ಅಭ್ಯರ್ಥಿ ಮಾಡ್ಕೋಬೇಕು ನನ್ನ ಆಶೆ. ಅದೇ ರೀತಿ ನನ್ನ ಬಿಲ್ಲವರ ಸಮಾಜಗಳು ರವಿ ಪಂಡ ಅನ್ನ ಕೆಲವೇ ರೀತಿಯ ವಚನ ಉಂಡು ಸೇವೆ ಮಲ್ಪೆ ಪಂಡು ಅಂಚಿನ ವ್ಯಕ್ತಿ ನಮ್ಮ ದುಮ್ಮುದು ಇದು ನಮ್ಮ ಈ ಜಾಗ ಮುಂದುವರಿಸುವಲ್ಲಿ ಬಂದು ಎಂಕ್ಲ ಒಂದು ಬರ್ಕೊಂಡು ಐಕ ನಿಕ್ಲ ಮ್ಯಾನೇಜ್ಮೆಂಟ್ ವೆಸ್ಟರ್ನ್ ಇಂಡಿಯಾ ಶ್ರೀನಿವಾಸ ಸೇವಾವತಿಯ ಮ್ಯಾನೇಜ್ಮೆಂಟ್ ಇಲ್ಲ ಭುವನೇಶ್ವರಿ ಸೇವಾ ಸಮಿತಿ ಇಲ್ಲ ಅಂಚೆನೆ ಇತರ ಜನರು ಸೇರಿದು ಕೋರ್ಟ್ ಎರಡು ತೀರ್ಥಡು ಜಾಗ ನಮ್ಮ ಮಳಪುಗ ದೇವಿನ ಅಮ್ಮನ ನಡಪಾಡು ಶನಿದೇವರ ಪ್ರಚಾರ ನಡಪಾಡು ಪಂಡು ನಿಕ್ಲ ಮಾತನೆ ವಿನಂತಿ ಮಾಡ್ತದ್ದು ಎನ್ನ ಪಾತ್ರ ಮುಲ್ಪಣೆ ಮುಲ್ಪ ಒಕ್ಕ ರೆಡ್ಡಿನಾದಿ ಸ್ಪೋರ್ಟ್ಸ್ ದ ಪಂಡರೆ ಕರೆಟೆ ಪಂಡವ ಇಂಗಳು ಜೋಗುಲು ಪುನಃ ಆತಿನ ಇತ್ತೆಂಗಳು ಬರಬೇಕ ಆ ಸಮಯ ಗಟ್ಟಿ ಆತನು ಪ್ರಚಾರ ಆತನು ಪೇಪರ್ ಬೈದಿನ ಅವನು ಆಂಡ ಇನ್ನಿತ ನಮ್ಮ ದೇವರೇ ಭಕ್ತಿ ಆಗುದಿಲ್ಲ ಈ ಜಾಗಗಳು ನಾನು ಎಲ್ಲಿಯೇ ಪ್ರಾಯಿದೆ ಸಾಧಾರಣ ನಾವು 1 ವರ್ಷದಿಂದ ತೊಂದರೆ ಈ ಭಾಗ್ಯ 50 ವರ್ಷದ ಒಕ್ಕ ಮುಲ್ಪ ಬರ್ಪಣ ಸರಿಯಾಸಿಕೊಂಡು ಈ ಜಾಗ ಪರಿಮಳ ಕ್ಷೇತ್ರ ಆಪು ನೋಡಿರ್ತೀವಿ ಕಲೆ ಉಂಡು ನೋಡು ಕೈ ಮುಗಿದು ಕೊಂಡ ವಿದಾಯ ಕೊಂಡ ಕೆಲಸ ಹಾಕೊಂಡು ಹಲವೇ ಜನರು ಆದರೂ ಏನಾಯ್ತಾರೆ ಪಣದ ಬಟ್ಟೆ ಶನಿದೇವರ ಪೂಜೆಗೆ ಅಡಿಪ ಅಂತ ಬಟ್ಟೆ ಪ್ರಸಾದ ಕೊರಿಯರು ಯಾವ ಅಂಚ ದುಂಗ್ರ ಜನ ಬಟ್ಟಣ ರೆಡ್ಡಿ ಐತಾರೆ ಇತ್ಯಾದಿ ಬಟ್ಟಣಿನ ಪೂಜಾರಿಗಳು ಆಯ್ತಾರೆ ರೆಡ್ಡಿ ಬರೋದು ನಮಗೆ ಪೂಜಾರಿ ಗೊತ್ತಿತ್ತು ಸತೀಶ್ ಬಟ್ಟಣಿನ ಪೂಜಾರ ಮಾಡ್ತಾರೆ ಬಟ್ಟೆ ಇಲ್ಲ ಪ್ರಸಾದ ಕೊಡ್ಯ ಓಹೋ ನಾನೇ ಸಲ ಮನೆ ಗೊತ್ತಿದ್ದಿ ಸಂತೋಷ ಅವಡ್ ಏನು ಮೌಲ ಅವಾರ್ಡ್ ಇಂಗಿತ ನೆಂಟರು ಬಂದಿನ ಅಂತ ನಿಂತು ಕೊಡಲಾಂಚನೆ ಸನ್ಮಾನ ಅಂಜನೆ ಸಂತೋಷ ಹಾಕೋದು ಒಕ್ಕ ನನ್ನ ದುಮ್ಮುಗಳ ಇದೇ ರೀತಿ ನಮ್ಮ ಬೆಳವಣಿಗೆ ಒಟ್ಟಿಗೆ ಜೊತೆಯಾದ ಸೇವೆ ಮಾಡ್ಕೊಂಡು ಪಂಡು ಈ 2 ಪಾತ್ರೆ ಪಂಡು ನಿಮಗೆ ಮಾತೆಲ್ಲ ಶನಿದೇವರ ಹೃದಯ ಕೃತಜ್ಞ ಅವರು. ಜೈ ಹಿಂದ್, ಜೈ ಮಹಾರಾಷ್ಟ್ರ, ಜೈ ಕರ್ನಾಟಕ. ರಾಜೇಶ್ ಭಟ್ನ ಆಗ ಮನಸ್ಸದ ಆಶೆ ಪ್ರಕಾರವಾದ ಜನಗಡೆ ದೇವನಗಾರ ಏಪಲ ಮನ್ಪೇರು ಈ ಶನಿ ಮಂದಿರ ಅವಳು ಅಮ್ಮನ ಕ್ಷೇತ್ರ ಅವಳು ಆಂಡ ನಮೇನಿಲ್ಲ ಒಂಜಿಲೆತ್ತಿ ಅವು ದೇವ ಸಂಕಲ್ಪ ಅಂತ ಬರಲಿ ದೇವರಿಗೆ ಏಪ ಮಂದಿರ ಅವಡ ದೇವಸ್ಥಾನ ಅವಡ ಆರು ನಮ್ಮ ಕೈ ಮನಪಾದ ಮೇಲೆ ಆದ ಪನಗ ಐನಾಥ ಬೇಗ ರಾಜೇಶ್ ಭಟ್ನ ಮನಸ್ಸು ಆಶೆ ಈಡೇರಿಸ್ತಾರೆ ಬರ್ತಾರೆ ಎಂಬ ಒಂದು ಯಾರಾಗಲಿ ಕರ್ತವ್ಯ ಅರ್ಣವಂತ ಇನ್ನೇ ನಂಗೆ ಮಾತ ಇನ್ನೇ ಆಶೀರ್ವಚನ ಬರ್ಬೇಕಿನ ಎಸ್ ಉಡುಪೇರು ಆರು ನನ್ನ ಮಾತು ಆಶೀರ್ವಾದ ಕೊಡ್ಬೇಕು ಬಗ್ಗೆ ಯಾರು ಹೇಳಿಕೊಡ್ತೇವೆ. ವೇದಿಕೆ ಪುನಂಜಿನ ಶನಿ ಮಹಾತ್ಮ ಪೂಜಾ ಸೇವಾ ಸಮಿತಿ ವೆಸ್ಟರ್ನ್ ಇಂಡಿಯಾ ನೆತ್ತ ಅಧ್ಯಕ್ಷರಾದ ರವಿಯಣ್ಣ ಅಂಜನೀನಿ ಈ ಒಂಜಿ ಕಾರ್ಯಕ್ರಮಗಳು ವಿಶೇಷವಾದ ಸನ್ಮಾನ ಪಡೆಯಿಂಚಿನ ಪೂಜ್ಯರಾಂಚಿನ ರಾಜೇಶ್ ಭಟ್ರೆ ಒಕ್ಕೂರಿ ಸತೀಶಲ್ಲಿ ಅವರ ತಂದೆ ವೇದಿಕೆ ಮುಂಜಿನ ಗಣ್ಯರೇ ಸೇರಿದಿಂಚಿನ ಮಾತ ಸದ್ಭಕ್ತರೇ ದೇವರೇ ನಂಗೊಂಜಿ ಮನುಷ್ಯ ಜನ್ಮ ಕೊಡ್ತಾರೆ ಅವೇ ಒಂಜಿ ಮಲ್ಲ ಭಾಗ್ಯ ಅಂತ ಅನ್ನೋದು ಈ ಜೀವನಗಳು ನಮ್ಮ ಸಾರ್ಥಕತೆಯನ್ನು ಪಡೆಯೋರು ಒಂಜಿ ಸಮಯ ಇರ್ತದೆ ವಿದ್ವಾನ್ ಸರ್ವತ್ರ ಪೂಜೆ ಇರ್ತದೆ ವಿದ್ಯಾವೀನ ಪಶು ಸಮಾನ ಹೊಂದಿದ್ದಾನೆ ಬಹುಶಃ ಯಾಕಂದ್ರೆ ಸಜ್ಜನೋ ಸರ್ವತ್ರ ಪೂಜೆ ಇರ್ತದೆ ದಯಪಟ್ಟ ಓರು ಸಜ್ಜನರಿಲ್ಲ ಅದ್ರ ಪೂರ ಪೂಜನೀಯರು ಅಂತೆ ನಮ್ಮ ಈ ಸಜ್ಜನತೆಯನ್ನು ಪಡೆಯುವುದಾಂಡ ಇಂಚಿನ ಒಂಜಿ ದೇವತಾ ಕಾರ್ಯ ಆವಂದಿದ್ರಿಂದ ಮಾತ್ರ ನಮ್ಮ ಎಡ್ಡೆ
ಈ ಒಂಜಿ ಭೂಮಿಡ್ ಸತ್ಪ್ರಜೆ ಆದ ಬಾಳ್ರ ಸಾಧ್ಯತೆ ಉಂಟು ಖಂಡಿತ. ಆ ನಿಟ್ಟಿಡು ಇನಿ ನಮ್ಮ ಕಡೆ ಆ ಶನಿದೇವರನ್ನ ಕಥೆಯನ್ನು ಕೇಳಿದಾಗನೇ ರಾಜೇಶ್ ಕುಮಾರ್ ಭಟ್ರ ಮಲ್ಲೆಗನೆ ಮೈ ರೋಮಾಂಚನ ಖಂಡಿತವಾದ ದಯ ಗೊತ್ತಿಲ್ಲ. ಒಂಜಿ ಜೀವನ ನಮ್ಮ ಕೋಡಿನ ಆಂಡ ಒಂಜಿ ನಾಗದೇವರಿಗೆ ಬೊಕ್ಕೊಂಜಿ ಶನಿದೇವರಿಗೆ ನಮ್ಮ ಆ ರಟ್ಟು ಜನ ಭಗವಂತನಾಗಲ್ಲ ನಮಗೆ ಗೋಡಿಗೆ ಪುಟ್ಟಾರ ಬೇಕಿದ್ದು ನಮ್ಮನೆತ್ತಿನ ಅಹಂಕಾರ ದೂರ ಮಾಡ್ತದೆ. ನಮ್ಮ ನಡುವೆ ಎಟ್ಟೆ ಒಂದು ಸನ್ಮಾನ ತಂದು ನಮ್ಮ ಒಂಜಿ ದರಿದ್ರಡೆ ಎಟ್ಟೆ ಸತ್ಪ್ರಜೆಯಾದ ಎಟ್ಟೆ ಮಾನವಂತನಾದ ಬದುಕೋಡು ಬಂದಿನ ಭಾವನೆ ಆ ಶನಿದೇವರನ್ನ ಧರ್ಮ ಕಾರ್ಯವೋ ಅನ್ನ ಜನನ ಅದನ್ನು ಖಂಡಿತವಾದ ಬರಲಿ. ಬಹುಶಃ ಅಂತಿನ ಒಂದು ವಿಶೇಷವಾದ ಈ ಶನಿದೇವರನ್ನ ಪೂಜಾ ಸಮಿತಿ ಕೋರ್ಟದ ವೆಸ್ಟರ್ನ್ ಇಂಡಿಯಾ ಈ ಒಂದು ಸಮಿತಿ ನಿತ್ಯ ನಿರಂತರವಾದ ಆರಾಧನೆ ಮತ್ತೊಂದು ಇನಿ ಕಾಲಗ 8 ವರ್ಷ ಆಂಡು. ಬಹುಶಃ ಈ 8 ವರ್ಷಗಳು ನಮ್ಮ ಬಂಡ ಸಹಸ್ರ ಚಂದ್ರ ದರ್ಶನ ಆಗುವುದು ಒಂದು ಬಂದಿದೆ ಬಂಡ 1000 ಚಂದ್ರನ ದರ್ಶನ ಅಂದು ಅಪಗ ಪೂರ್ಣ ಚಂದ್ರ ದರ್ಶನ ನಂಗಿನಿ ಈ 8 ವರ್ಷದ ಸಮಯಗಳು ಖಂಡಿತವಾದ ಅಭಿಲಾಷದ ಪ್ರಕಾರ ನಮ್ಮ ಮಾತೆಲ್ಲ ಒಟ್ಟು ಸೇರಿದ ಖಂಡಿತವಾದ ಈ ಒಂದು ಮಂದಿರ ನಿರ್ಮಾಣ ಖಂಡಿತ ಸಾಧ್ಯತೆ ಉಂಟು. ಈಗೆಲ್ಲ ಪೂರ್ಣ ಸಹಕಾರ ಸದಾಕಾಲ ಇಪ್ಪಡು ಭಗವಂತೆ ಮತ್ತು ಪೂರ್ಣವಾದ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯಪುರ ಅನುಗ್ರಹ ಕೊಡು. ಈ ಮಂದಿರ ಕಟ್ಟನಾಗ ಎನ್ನಾಡ್ದಾದರೂ ಅಳಿನ ಸೇವೆ ಖಂಡಿತವಾದ ಯಾರು ಕೊಡ್ಪೆ ದೇವರಿಗೆ ಅನುಗ್ರಹ ಕೊಡು. ದೇವರ ಮಾದರಿಗಳ ಎಡ್ಡೆ ಮಕ್ಕಳು ಪಡೆದು ಎಲ್ಲ ರೆಡ್ಡ ಪಾತ್ರ ಮುಖ್ಯ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಗೋ ಮಾತರಂ. ನಂಗೆ ಬಾತ ಆಶೀರ್ವಚನ ಮಾಡ್ತಿತ್ತು ನಾವು ಉಡುಪಿಗೆ ಕೃತಜ್ಞತೆ ಅರ್ಪಣೆ ಮಾಡ್ಬೇಕು. ಇನ್ನೇಕಾಲ ಲೆಪ್ಪು ಒಪ್ಪು ಕೊರತು ಅರವೈಕೂರು ಸಂಘ ಸಂಸ್ಥೆದ ಪದಾಧಿಕಾರಿಗಳು ಮಾತಾಡಿದರು. ಇನ್ನಿಕ್ಕೆ ಎಂಕಲ ಗೌರವ ಅಧ್ಯಕ್ಷರು ಇದ್ದಾರೆ. ರೇಪನ್ನಗ ಬೆಲ್ಲೂರು ಅಸೋಸಿಯೇಷನ್ ಅಧ್ಯಕ್ಷರಾದ ಹರೀಶ್ ಸ್ವಾಮಿ ಎಂದು ಎಂಕಲ ಗೌರವ ಅಧ್ಯಕ್ಷರು ಇನ್ಯಾರು ಪರವರು ಹೋದರು. ಆಂಡಲ ಆಟ ಮಿತ್ತ ಪ್ರೀತಿ ಈ ಸಂಸ್ಥೆದ ಮಿತ್ತ ವಿಶ್ವಾಸ ಒಂದು ಅವೇಕೂರು ಸಂಘ ಸಂಸ್ಥೆಗಳು ಮಾತಾಡಿದರು. ದಯವಿಟ್ಟು ವೇದಿಕೆಗೆ ಬರ್ತದೆ ಎಂಕಲ ಪ್ರೀತಿದ ಜ್ಯೋತಕವಾಯಿನ ಒಂದು ಶಾಲೆ ఒక పూత కూర్చొని స్వీకారం పడుతున్న ప్రథమవాద ಬೆಲ್ಲೂರು ಅಸೋಸಿಯೇಷನ್ ಮುಂಬೈ ನೆತ್ತ ಕಾರ್ಯಕಾರಿ ಸಮಿತಿ ಸದಸ್ಯರಾದ ನವೀನ್ ಬಂಜೇರುಗಳು ಆ ದಯವಿಟ್ಟು ವೇದಿಕೆ ಬಂದು ಎಂಕಲ ಪ್ರೀತಿದ ಪುಷ್ಪಗುಚ್ಛವನ್ನು ಸ್ವೀಕಾರ ಮಾಡಿಕೊಳ್ಳುವಂಥದ್ದು. ಬೆಲ್ಲೂರು ಅಸೋಸಿಯೇಷನ್ ಮುಂಬೈ ನೆತ್ತ ಯೂತ್ದ ಮೇಲೆ ಸೆಕ್ರೆಟರಿ ಆದವರು ಅಣ್ಣೆಲ್ಲ ನಿಂಗೆಲ್ಲ ಅಂಚನೆ ತ್ರಿಭುವನೇಶ್ವರಿ ಸೇವಾ ಸಮಿತಿದ ಏರಾಡಳಿತದ ವೇದಿಕೆ ಬರ್ತದೆ. ಪ್ರೀತಿದ ಒಂದು ಶಾಲೆ ಮತ್ತು ಪುಸ್ತಕ ಸ್ವೀಕಾರ ಮಾಡಿಕೊಡು. ತ್ರಿಭುವನೇಶ್ವರಿ ಸೇವಾ ಸಮಿತಿ ಮೇಡಮ್ ಬರೀ ಅಂಚನೆ ಭುವನೇಶ್ವರಿ ಸೇವಾ ಸಮಿತಿ ವಿದ್ಯಾರ್ಥಿ ಸಭಾ ಮುಂಬೈ ಮಲ್ಲ ಒಂದು ಹಿರಿಯ ಸಂಸ್ಥೆ 100 ವರ್ಷ ಕಲಿತ ಸಂಸ್ಥೆ ಗೌರವ ಅಧ್ಯಕ್ಷರು ಜಯಪ್ರೋಟಿ ಅಂತ ಬೇರೆಯವರು ಅಲ್ಲಿ ಅಧ್ಯಕ್ಷರಾದ ಪ್ರಕಾಶ್ ಮೋಹನ್ ಧರ್ಮಪತ್ನಿ ಡೈರಿ ವೇದಿಕೆ ಮತ್ತು ಪುತ್ರ ಸ್ವೀಕಾರ ಮಾಡಿಕೊಡು. ಭುವನೇಶ್ವರಿ ಸೇವಾ ಸಮಿತಿ ಪರವಾಗಿ ಬರೀ
ಅಧ್ಯಕ್ಷರ ಪರವಾದ ನಾರಾಯಣ ಪೂಜಾರಿ ಬೈದರು ದಯವಿಟ್ಟು ವ್ಯಕ್ತಿ ಬರುವಾಗ ತಾನ ಸಾರಿ ನಾರಾಯಣ ಪೂಜಾರಿ ಬರ್ತದೆ ಎಂಕಲ ಪ್ರೀತಿದವನಿಗೆ ಗೌರವ ಸ್ವೀಕಾರ ಮಾಡ್ಕೊಡು ರಾಘವೇಂದ್ರ ಕಾಪು ಆ ಎರಡು ಪಾತ್ರ ಬರ್ತಕ್ಕಂಥ ಉಂಟು. ಭಾಷಣ ಮಾಡಲು ಗೊತ್ತಿದೆ ರೇಷನ್ ಮಾಡೋ ಬರ್ತಾರೆ ಫಸ್ಟ್ ಟೈಮ್ ಭಾಷಣ ಲೈಕ್ ಅವಕಾಶ ಕೊಡ್ತೀನ ಜೆ ಕೋಟಿ ಅಂದ್ರೆ ಎಲ್ಲ ಮಸ್ತ್ ಎಲ್ಲ ಕರ್ತಾರೆ ಒಂಜಿ ಸಂಸ್ಥೆ ಒಂಜಿ ಸಂಸ್ಥೆ ಬಿಟ್ಟು ಬರ್ತಾರೆ ಮಾಡ ಒಂಜಿ ಗಿಡವನ್ನು ನಮ್ಮ ನಡ್ಪ ಐಕ್ ಗಾಳಿ ಗೊಬ್ಬರ ನೀರು ಸೂರ್ಯನ ಪ್ರಕಾಶ ಹೋಗು ಅಂಚಾಗ ಆ ಗಿಡ ಮಲ್ಲೆ ಅದು ನಿರ್ಮಾಣ ಅಂಚೆ ಸಂಸ್ಥೆ ನಿಷ್ಠಾವಂತ ಕೆಲಸ ಪ್ರಾಮಾಣಿಕತೆ ಇತ್ತಂಡ ವಿಲೀನ ಇತ್ತಂಡ ಒಗ್ಗಟ್ಟು ಇತ್ತಂಡ ಆ ಸಂಸ್ಥೆ ದಿನ ಮಿತ್ತು ಹೋಗ್ಬೇಕು ಅಂಚೆನೆ ಅವಳು ಆಟೋಮೆಟಿಕ್ಲಿ ದೈವಿಕ ಶಕ್ತಿನ ಬರ್ಬೋದು ದೈವಿಕ ಶಕ್ತಿ ಬತ್ತಿ ಬಕ್ಕ ಆಟೋಮೆಟಿಕ್ ದೇವಿಗೆಲ್ಲ ಬರೋದು ಭಕ್ತರು ಬರೋದು ಪೇರು ಐಕೊಂದು ಉದಾಹರಣೆ ಕೊಂಡ ನಮ್ಮ ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿ ಈ ಸಮಿತಿ ದಿನ ಮಿತ್ತವರನ್ನು 8ನೇ ವರ್ಷದ ಮುಗಿಲಿದ್ದ ಧಾರ್ಮಿಕ ಕಾರ್ಯ ಮತ್ತೊಂದು ಒಂದು ವಿಷಯ ದುಃಖದ ವಿಷಯ ಬಂದ ಈ ನಮ್ಮ ಧಾರ್ಮಿಕ ಕಾರ್ಯಕ್ರಮ ಆನಾಗ ನಮ್ಮ ಇತ್ತದ ಯಂಗ್ ಜನರೇಷನ್ ಎಲ್ಲ ಬರ್ಪುಜೆ ಎಂಕಲಿ ಒಂದು ಕೋರಿಕೆ ದುಂಬುದಾಗ ಕಲ್ಪಾದೇರು ದೇವಸ್ಥಾನ ಹೋಗೋಡು ದೈವನ್ ನಂಬೋಡು ದೇವರನ್ನು ನಂಬೋಡು ಒಂದು ಕೋರಿಕೆ ಅಂಚಾದೆಂಗಲಿ ಇತ್ತಲ್ಲ ಎಂಕಲ ಅಪ್ಪೆ ಅಮ್ಮ ಲಾಗಿ ತೂವೊಂದಿಲ್ಲ ನನ್ನದ ಜನರೇಷನ್ ಅಗಳು ತೂಪೇರ್ ಬಂದ್ರೆ ಭಾವನೆ ದೇವನಾಗಲೇ ದೇವರಂತ ಭಕ್ತಿ ಇಜ್ಜಿ ದೈವದಾಗಲೇ ಪರಿಚಯ ಇಜ್ಜಿ ವೈಕ್ಲ ಬರ್ತಿದೆ ಐಪೈನ್ ಕಾರಣಗೊಂಡ ನಮ್ಮ ಆ ಧಾರ್ಮಿಕ ಕಾರ್ಯಕ್ರಮ ಆಪುಂಡಲ್ಲ ಅವ್ರು ತುಳು ಜನ ಕನ್ನಡ ಇತರ ಜೋಕ್ನೆ ತುಳುಲ ಬರ್ತೀವಿ ಕನ್ನಡದ ಬರ್ತೀವಿ ಇಲ್ಲಡ್ಡ ಕೂಡ ಹಿಂದಿಗೆ ಪಾತ್ರದ ಐಕ ಕಾರಣ ಪಂಡ ಪೇರೆಂಟ್ಸ್ ನಗಲು ಹಾಗಾದ್ರೆ ಮಾತೃಭಾಷೆ ಕಲ್ಪೋಡ್ಸು ಮಾತೃಭಾಷೆ ಕೊಟ್ಟು ಹಿಂದಿ ಇಂಗ್ಲಿಷ್ ಮಾತ್ರ ಒಪ್ಕೊಂಡು ಸೈಡ್ ಆಡ ಮಾತೃಭಾಷೆ ಬರ್ತಿದ್ದೀರ ದೈವದ ಬಗ್ಗೆ ಅದಕ್ಕೆ ಗೊತ್ತಾಗಲಿ ನಿಜ ಕಾಂತಾರ ಬಂದ ಒಂದು ಪಿಕ್ಚರ್ ಬರ್ತದೆ ಐಟು ವೃಷಭ ಶೇಖರ ಆ ಪಂಜುರ್ಲ ಒಂದು ದೇವದ ಒಂದು ಮುಂದಿದ್ದೆ ಅಂಚಾದ ಇತ್ತೊಂದು ಜನರೇಷನ್ ಒಂದು ದೈವದ ವಿತ್ತಂತ ಭಕ್ತಿ ಕುಂಡು ಅಂಚಾದ ಊರು ಹೋಗಿ ಇರ್ತೀವಿ ಅಲ್ಲ ಅವು ಎಂಚಿನ ಪಂಜುರೇನ ಅಂಚಾದ ನಮ್ಮ ಪರಶುರಾಮ ಸೃಷ್ಟಿಡು ಮಸ್ತೋ ದೇವರಿಲ್ಲ ತುಳುನಾಡು ಅಂಚಾದ ನಮ್ಮ ಒಂದು ಭಾಗ್ಯವಂತೆ ದೇವನ ನಮ್ಮ ದೈವ ದೇವರು ವಾ ನೆಟ್ಟಲ್ಲೇ ಇದೆ ವಾ ಸ್ಟೇಟಲ್ಲೇ ಇದೆ ಅಂಚಾದ ನಮ್ಮ ಈಗ ನಮ್ಮಲ್ಲ ಪುಣ್ಯವಂತರ ಪಂಡ ನಮ್ಮ ಜೋಕ್ಲಿಗೆ ಅವು ಕಲ್ಪೋಡು ದೈವ ಪಂಡೆನ ದೇವ್ರ ಪಂಡೆನ ದೈವ ಬೇತೆ ದೇವ್ರು ಬೇತೆ ದೈವದ ಪೂಜೆನೇ ಬೇತೆ ದೇವರ ಪೂಜೆನೇ ಬೇತೆ ದೈವ ದೋಷ ಒಪ್ಕೊಂಡು ದೇವರ ರಗೆ ಕೊಂಜೆ ದೇವರ ದೋಷ ಸಣ್ಣ ದೋಷ ಅವು ಪೂರಗಳೆಲ್ಲ ಗೊತ್ತುಂಟು ದೈವ ದೋಷದ ವಿಷಯ ಜೋಕ್ಲಿ ಇತ್ತದ ಗೊತ್ತು ಜಿ ಅಂಚಾದ ಅಗಲಿತ್ತು ಭಯ ಭಕ್ತಿ ಬರೋಟ ಅಗಲಿಗೆ ಆ ದೈವದ ಬಗ್ಗೆ ಪರಿಚಯ ಆಗೋಟ ಅಗಲಿಗೆ ಊರು ಲೆತ್ತಂಬೋದು ದೈವದ ಬಗ್ಗೆ ಕಲ್ಪನೆ ಧ್ವಜಾನೆ ಪೂಜಾ ಪುರಸ್ಕಾರವು ಎಂಚಾಪನವೇ ಧ್ವಜವು ಇಜಿಂದ ಧರ್ಮ ವರಿಯುಜಿ ನಮ್ಮ ದೈವಲ ವರಿಯುಜಿ ಪಕ್ಕ ಲಾಸ್ಟ್ಗೆ ಅಪ್ಪೆಮ್ಮೆ ವೃದ್ಧಾಶ್ರಮ ಕೊಡೋ ಒಂದಿತ್ತದ ಅಂಚೆ ನಾವು ಕಾಲಿ ಅಂಚೆನು ನಿಗಲಿದ್ದ ರಿಕ್ವೆಸ್ಟ್ ಮಾಡ್ಕೊಂಡು ಊರಾಗಲ್ಲ ಅಗಲ ಜೋಕ್ಲೆಗೆ ಭಾಷೆ ಕಲ್ಪನೆ ಕೆಲವರು ತುಳಿಯೋ ಬರ್ಪಜಿ ಕೆಲವರು ಕನ್ನಡದ ಬರ್ಪಜಿ ಇಲ್ಲಡ್ಡಪ್ಪ ಅಪ್ಪೆಮ್ಮೆ ಹಿಂದಿಗೆ ಬರ್ತಿರ್ಬೇಕು ಅಂಚದಲ್ಲಿ ನಮ್ಮ ಮಾತೃಭಾಷೆ ಕಲ್ಕೊಂಡ ಕೆಲವು ಮತ್ತೆ ಇಂಚಿನ ಸಂಸ್ಕೃತಿ ಪ್ರೋಗ್ರಾಮ್ ಧಾರ್ಮಿಕ ಪ್ರೋಗ್ರಾಮ್ ಅಲ್ಲಿ ಬರ್ತೇವೆ ಅದ್ರ ಅರ್ಥ ಇಂಚಿನ ಅವ್ರು ಬಂತೇವೆ ಮಾಡೋದು ಅದೇ ತುಳು ಅತ್ತೆಜಡ ಕನ್ನಡ ಅತ್ತೆಜಡ ಇಂಚಿನ ಅರ್ಥ ಅವು ನಮ್ಮ ಒಂದು ಡಿಸ್ಟ್ರಿಕ್ಟ್ ಅಂಚಾದು ನಾನು ಪೂರ ಕಲ್ಯಾಣ ರಿಕ್ವೆಸ್ಟ್ ಮಾಡ್ತದ್ದು ಒಂದು ವಿಷಯ ನಾನು ಮೂಲಿಕ ಪೂರ ಪ್ರೇಕ್ಷಕರೇ ಭಕ್ತವೃಂದಗಳಿಗೆ ಸಂಜೆಯ ಸಾಮುದ್ರ ಯಾಪ ಉಳ್ಪಡಬಂದಿದೆ ನನ್ನ ಭಿನ್ನ ಭಾಷೆ ಜೈ ಹಿಂದ್ ಜೈ ಮಹಾರಾಜ್ ಜೈ ಕರ್ನಾಟಕ ಒಳಗಟ್ಟಡಿ ರಾಘವೇಂದ್ರ ಮಾತೆಗೆ ಅಂಚನೆ ಇನಿ ಮಧ್ಯಾಹ್ನದ ಕೊಟ್ಟರು ಬಯ್ಯದ ಕೊಟ್ಟರು ಈ ಬಾರ ಕುಟುಂಬದೊಳಗೆ ಅನ್ನ ಸಂತರ್ಪಣೆ ಆಗುತ್ತದೆ ಎಂಗುಲು ಕಾರ್ಯಕಾರಿ ಸಮಿತಿ ಯಾಕಂದ್ರೆ ಪುರುಷರಿಗೆ 2 ತಿಂಗಳು ಇವರಿಗೆ ಅನ್ನದಾನ ಬರೆಯಲು
ಅಡ ಈ ವರ್ಷ ಏರದಿದ್ದೆ ಅನ್ನದಾನರು ಏರು ಚಿಂತನೆ ಮಾಡ್ಕೊಂಡಾಗ ಎಂಕಲ್ ಅರ್ಚಕರ ಸತೀಶ್ ಕೋಟ್ಯಾನ್ರಿ ಆ ಒಂದು ಪಾಠ ಪಂಡೇರು ತೂಕ ದೇವರು ವಿಚಾರ ಮಲ್ಪೇರು ಒಂದು 2 ದಿನ ಬಗ್ಗೆ ಹಿಂಗೆ ಫೋನ್ ಮಾಡ್ತಾ ಪಂಡೇರು ಎನ್ನ ಸುಪುತ್ರೆ USA ಪಂಡೇರು ಎನ್ನಲೆ ಕೊಡು ಅನ್ನದಾನ ಕೊಡಲೇ ಅಂತಕ್ಕ ಅಜ್ಜ ಒಂದು ಅಲ್ಪ ಮನಸ್ಸು ಮಕ್ಕಳು ಒಂದು ಅನ್ನದಾನ ವೈಗಳಿಗೆ ಸಾಕಾರ ಮಾಡಿದಾರೆ ಅಂಚಾಡುಪರಾಗ ಸತೀಶ್ ಕೋಟ್ಯಾನ್ ಪಕ್ಕ ವೇಣಕ್ಕ ಕೈದಿ ವೇದಿಕೆ ಬಂದಿದೆ ಎಂಕಲ್ ಒಂದು ಪ್ರೀತಿಯ ಗೌರವವನ್ನು ಸ್ವೀಕಾರ ಮಾಡಿಕೊಂಡು ಬರ್ತೇವೆ ಮಗೆ ತಾನು ಪರವೂರುಗಳಲ್ಲ ಒಂದು ఆయన ಭಕ್ತಿ ಏರ್ಕೊಂಡು ಬಂದ ಯಾಕಲ್ಲ ಇಲ್ಲಿ ಪುರಾಗಲ ಈ ಪೂಜೆಗೆ ಮತ್ತೆ ಬರೋದಂದ್ರೆ ಇದಕ್ಕೆ ಅವತ್ತು ನಾನಲ್ಲ ದೇವರಿಗೆ ದಾನ ಕೊಡೋಡು ಅಂತ ನಮಗೆ ಆಶೆಡ್ ಒಂದು ಮಲ್ಲ ಒಂದು ದಾನ ಅನ್ನದಾನ ಮಾಡ್ತೇನೆ ಐದು ದಾನ ಸಹಕಾರ ಕೊಡ್ತೇವೆ ಅಂಚಾದ ಪುರಾಗ ಪರವೂರು ಕಿತ್ತಿನ ಅಭಿಷೇಕ ದೇವರ ಅನಾಥ ಕಾಲ ಆ ಊರು ಆಯ್ಕೆ ಶ್ರೀರಕ್ಷೆ ಆಗಿರ್ತದೆ ಆಯ ಮಲ್ಪನ ಉದ್ಯೋಗಗಳು ಅನಾಥ ಅಭಿವೃದ್ಧಿ ಮಲ್ತದೆ ఆయన సదారక్షణ ಮತ್ತು ಕಾಪಾಡೋಡು ಬರ್ತಕ್ಕ ನೀನು ದೇವರ ಸಾನ್ನಿಧ್ಯಾನಗಳು ಯಾ ನಟೊಂದು ಅಕಲೆ ಕೊಡ್ತಿದ್ರ ಆ ಮಾನದಿಗೆ ನಾವು ಸ್ವೀಕಾರ ಮಾಡಿಕೊಳ್ಳುವಂತ ಕೆಲವೊಂದಿಲ್ಲ ಅವರನ್ನು ಅಂಚೆನೆ ಅನ್ನಸಂತರ್ಪಣೆಗಳು ಐನಾಥ ಬೇಗ ನಮ್ಮ ಈ ಕಾರ್ಯಕ್ರಮ ಮುಂದೆ ಬರಲು ಇಲ್ಲೇ ಪ್ರಕಾಶ್ ಮೋಹನ್ ಬಿದ್ರಗ ಹೆಸರಾತಾರೆ कोशिश मत करना दादा कंप्लीट करने को नहीं समय मत महागणपति अंजने शनि देवरे सत्यानंद स्वामी अगले नमन मातुंदु इनी वेस्टर्न इंडिया श्री शनि सेवा समिति अध्यक्ष पंडित धर्मदर्शी आत्मा इवेर राजेश भट्ट जय जय रवि सनील शरद पुजारी राघवेंद्र ठाकुर अंचने एदुर्कुन्न गण्यरे इनी वेस्टर्न इंडिया सेवा समिति 80 ವರ್ಷದ ಅಕಲ ಕಾರ್ಯಕ್ರಮ ಅಕಲ ಬಾರಿಯ ಟೀಮ್ ಉಂಟು ಕೆಲಸ ಮಾಡಿದ ಸ್ಪೆಷಲಿ ಮಂಡಪ ಮಾಡಿದ ಹರೀಶ್ ಶಾಂತಿ ಇವರಿಗೆ ಬಾರಿ ಧನ್ಯವಾದ ಬಾರಿ ಎಡ್ಡೆ ಮಾಡಿದ್ದಾರೆ ಅಂಚನೆ ಇದನ್ನ ರಾಜೇಶ್ ಭಟ್ ಬರ್ಲೆಕ್ಕ और शनि कथे ಬಂದಾಗ ನಮಗಲ ಇಂಚೆಂಚ ಅವನು ಪುರಕಲ ಅನುಭವ ಆದುಪ್ಪು ಅಂಚಿನ ಕೃತಿ ಜಾಗ ಒಂದು ಶನಿ ವೆಸ್ಟರ್ನ್ ಸೇವಾ ಶನಿ ಮಹಾತ್ಮ ಮಂಡಳಿ ಏಕೊಲ್ಲ ಪ್ರತಿ ವರ್ಷ ಅಖಂಡನೆ ಶನಿ ಪೂಜಾ ಅಂತ ನಾವು ಭುವನೇಶ್ವರಿ ಮಂದಿರ ಮಲ್ಕೊಂಡುಲ್ಲ ಇದು ಇಂಕ ಭಾರಿ ಗೌರವ ಆಪುಂಡೆ ಬಂದಾಗ ಏಕಲ್ಲ ಮಂದಿರ ಶ್ರೀ ಭುವನೇಶ್ವರಿ ಸೇವಾ ಸಮಿತಿದ ಧರ್ಮದರ್ಶಿ ಆಯ್ನ ರಾಜೇಶ್ ಭಟ್ರು ನಿಕುಲು ಲೆತ್ತದ ನಾರಾಯಣ ಸುವರ್ಣ ಸ್ಮೃತಿ ಅರೆ ಗುಣ ಮಾಡ್ತಾರೆ ಅವು ಅರೆ ಮಲ್ತಿನ ವಿಘ್ನ ವಿಹಾರಕ್ಕೆ ಗಣಪತಿ ತಂದು
ತುಳುನಾಡದ ದೇವರನ್ನ ಉಳ್ಳಾಲಿನ ಪಾದ ಪಟ್ಟುಕೊಂಡು ಶನಿ ದೇವರನ್ನ ಆಶೀರ್ವಾದ ಬಿಟ್ಟು ಯಾರು ನಮ್ಮದನ್ನ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆಶೀರ್ವಾದ ಬಿಟ್ಟು ವೇದಿಕೆ ಎತ್ತಿನ ಇನಿ ಆಶೀರ್ವಚನ ಮಂತ್ರಿನ ಎಸ್.ಎನ್. ಉಡುಪರೆ ಸನ್ಮಾನ ಮಂತ್ರಿ ರಾಜೇಶ್ ಭಟ್ರೆ ಒಕ್ಕ ಎನ್ನ ಮಿತ್ರರಾಯನ ಡಾಕ್ಟರ್ ಪ್ರಕಾಶ್ ಮೂಡ್ಬಿದ್ರಿ ಅಂಜನೆ ಶ್ರೀ ರಾಘವೇಂದ್ರ ಕಾಪು ಅಂಚನೆ ಈ ಸಂಸ್ಥೆಯ ಅಧ್ಯಕ್ಷರಾಯನ ಶ್ರೀ ರವಿ ಎಲ್ ಬಂಗೇರ್ರೆ ಅಂಚನೆ ಎದುರಿತ್ತಿನ ಮಾತಾ ಗೊತ್ತಾಗುವಲ್ಲ ನಿಗ್ಲಿ ಪೂರ ಎನ್ನ ನಲ್ವದ ಒಲ್ಮೆದ ಸೊಲ್ಮೆದ ಸನ್ಮಾನ ವೆಸ್ಟರ್ನ್ ಇಂಡಿಯಾ ಶನಿಮಾತ್ಮ ಸೇವಾ ಸಮಿತಿ ಉನೇನು ನಾನು ಕರಿನ ಕೆಲವು ವರ್ಷದಿಂದ ಹೇಳಿ ಬರುತ್ತಿಲ್ಲ ಜೆ ಕೋಟೆಯನ್ನು ನನ್ನ ನೇಪಲ ಬಿಟ್ಬಿದ್ದೇವೆ ಅತಿಥಿ ಅದೇ ಬರೋಡು ಬಂದು ನಾನು ಈ ಸತಿ ಬಂದಿದ್ದೆ ಬರ್ ಪೂಜೆ ಬಂದು ಆಂಡ ಕೋಡೆ ಬೈಯಡು ಕೂಡ ಹೋಗ್ತೇವೆ ಬರೋಡೆ ಇರು ನಾನು ಬರ್ಪೆ ಮಧ್ಯಾಹ್ನ ಬರ್ಪೆ ಮತ್ತೆ ಹೋಗ್ಬೇ ಬಂದು ಇಜೀಜಿ ಮಧ್ಯಾಹ್ನ ಹತ್ರ ಬೈಯಡೆ ಬರೋಡು ಆಂಡಲ ಆರ್ನ ಒಂದು ಒತ್ತಾಯ ಈಗ ಮಧ್ಯಾಹ್ನ ಬೈದ ಇತ್ತೆಲ್ಲ ಬರ್ತೆ ನಡುವೆ ಕೆಲವು ಕಾರ್ಯಕ್ರಮ ಇಟ್ಟಿದ್ದಾರೆ ಬೋದು ಬರ್ತೆ ನಂಗೆ ಅದೊಂದು ಜೋರು ಲೇಟ್ ಆಗ ಸನಿಕತೆ ಕೇಂದ್ರ ಆಗಿ ಐದು ಸಂಶಾಲೆ ವೆಸ್ಟರ್ನ್ ಇಂಡಿಯಾದ ಒಂದು ಎಟ್ಟೆ ಮಾತ್ರ ಬಂದಾಗ ಹಿರಿಯರ ಒಟ್ಟಿಗೂ ಜವಳಿಯರು ಕೂಡ ಒಟ್ಟುಗುಲ್ಲೆ ಮೂರು ನಮ್ಮ ಓದುಕೊಳ್ಳುವುದಲ್ಲ ಕತೆಗೆಯನ್ನು ಬೇಟೆಗೊಂಡು ಬೇಟೆ ವಾದ ಸಂಸ್ಥೆ ಇಲ್ಲ ತೂಪಿಗೆ ಬಂದಾಗ ಅಲ್ಪ ಕತೆ ಬಂದಿರೋರು ಪೂರ ಹಾಕ್ಬೋದು ಬಿತ್ತದಕ್ಕೆ ಮೂಲ ಹಚ್ಚತ್ತು ಮೂರು 35-40 ವರ್ಷದಕ್ಕೆಲ್ಲ ಕತೆ ಬನ್ನೊಂದಿಲ್ಲ ಅಂಚನೆ ಎಲ್ಲೆ ಜೋಗ್ಲಿ ಗರ್ಭ ಒಂದು ಮಲ್ಲ ಕೆಲಸ ಇಂಚಿನ ಕೆಲಸವನ್ನು ನೀವು ಮಕ್ಕಳು ಸಾಹೇಬಣ್ಣ ನಮ್ಮ ಸಂಸ್ಕೃತಿ ಒರೆಯೋಡು ಅಂದ ಖಾಲಿ 40 ವರ್ಷದ ಬಿತ್ತದಾಗ ಪಂಡಿತ ಆ ಒಂದು ಅವನ ಎಲ್ಲಿಡ್ದು 20 ವರ್ಷ ಹೊಡೆದು 25 ವರ್ಷ ಹೊಡೆದು ಏರು ಕಲ್ಪವರ ಅದಾಗ ನಮ್ಮ ಸಂಸ್ಕೃತಿ ಒರೆಯೋಡು ಒಪ್ಪಲ್ಲಿ ನಮ್ಮ ಪಂಪ ಮಾತೆರೆಗಳ ಜೋಗ್ಲಿಯಲ್ಲಿ ತಗೊಂಡು ಏತು ಜೋಗ್ಲಿಲ್ಲ ಜೋಗ್ಲಿಕ್ಕ ಜೋಗ್ಲಿಂದ ಮತ್ತು ನಮ್ಮ ಮನಸ್ಸು ಮಕ್ಕಳು ಖಾಲಿ ಭಾಷಣವನ್ನು ಮಂತ್ರ ಆಯ್ತು ನಮ್ಮ ಜೋಗ್ಲಿಂದ ನಮ್ಮ ಈ ಇಂಚಿನ ಒಂದು ಕಾರ್ಯಕ್ರಮ ಲೆಕ್ಕ ಬರ್ಪಿನ ಒಂದು ಕಾರ್ಯಕ್ರಮವನ್ನು ನೀವು ಮಾಡ್ಬೇಕು ಒಂದು ವರ್ಷಲೇ ಮಾಡ್ತ ಆಡ ಈ ಸತ್ಲೆ ಬಂದಿಲ್ಲ ನಮ್ಮ ಒಂದು ವರ್ಷಗಳ ತಮ್ಮಿನ ಹಾಗೆಯಲ್ಲಿ ಕೋಲ ಇಂಚಿನಲ್ಲ ಇಲ್ಲಡ ಹಾಕು ಊರುಡು ಹಾಗೆ ನಮ್ಮ ಜೋಗ್ಲಿನಲ್ಲಿ ಎತ್ತಂಪೋಲಿ ಆಗ್ಲೇ ಗೊತ್ತಾಪ ಒಬ್ಬನ ವಿಷಯ ನಾನು ಬಂತ ಬೇರೆ ಮರಳಿ ಬಂಡೇರು ಮಲ್ಲಕ್ಲೆ ಗೊತ್ತುಂಚಿ ನಾವು ನಮ್ಮ ಜೋಗ್ಲಿ ಎಂಚಿನಂತೆ ಅಂಜಾದ ನಮ್ಮ ಸುರುಟು ತೆರೆಯುವಂಗ ದೈವ ದೇವರು ಎಂಚಿನ ನಮ್ಮ ಸನಾತನ ಧರ್ಮ ಎಂಚಿನ ಅವೇನು ನಮ್ಮ ಅರಿಯುವಂಗ ಸುರುಟು ಆಯ್ಡು ಪಕ್ಕ ನಮ್ಮ ಜೋಗ್ಲಿ ಬಂತ ಈಚಿನ ಜೋಗ್ಲಿ ಬಂದು ನಿಕ್ಕೆ ಗೊತ್ತುಂಚಿ ಅಪ್ಪಯ್ಯ ಮೆರುಗಕ್ಕೆ ಆಗಬೇಕು ಐಸೇ ಅಂಚನೆ ಬರ್ತದೆ ಅಂಜಾದ ಉಪನಾಗ ನಮ್ಮ ಧರ್ಮನು ನಮ್ಮ ಸನಾತನ ಧರ್ಮ ಹೊರಪಡೆಯಲ್ಲ ಹತ್ರ ನಮ್ಮ ಸುರುಟು ನಮ್ಮ ಧರ್ಮ ಹೆಚ್ಚಿನ ನಮ್ಮ ದೈವ ದೇವರ ಹೆಚ್ಚಿನ ನಮ್ಮ ತ್ಯಾಗ ದೇವರ ಹೆಚ್ಚಿನ ಅವೇನು ತಿರುಗಿ ಒಬ್ಬಲ್ಲಿ ಯಾನ್ ಬರ್ತ ಏರು ಊರು ಪೋಪರ ಕಾಳಿ ತಿರುಗದ ಬರ್ಬೇಕಂತ ಏ ಒಲ್ಪ ನಾಗ ಉಂಡ ಒಲ್ಪ ನಮ್ಮ ಆದಿ ಉಂಡ ಅಲ್ಪ ನಮ್ಮ ಜೋಗುಲಿ ತುಂಬೋಲಿ ಈಚಿನ ನಮ್ಮ ಧರ್ಮ ರೀತಿ ಏಳು ನಾಗನ ಹೋಗ್ಬಿಟ್ಟಾರ ಆದಿ ಹೋಗ್ಬಿಟ್ಟಾರ ದೈವ ದೇವರ ಮೇಲೆ ಹೋಗ್ಬಾರ ನಮ್ಮ ಧರ್ಮ ಹೊರಪರ ಸಾಕೈತಿ ನಮ್ಮ ಧರ್ಮ ಹೊರಪಡ ನಮ್ಮ ಮಾತೆಲ್ಲ ಕಾಳಿ ಭಿಕ್ಷೆಗೆ ಬೋದು ಬರ್ಕಿನತ್ತ ನಮ್ಮ ದೈವ ದೇವರ ನಡೆ ಕೋಲೆ ಪಡೆದ ನಿಕಟ ವಿನಂತಿ ಬಂತಂದಿಲ್ಲ ಅಂಚನೆ ರಾಜೇಶ್ ಭಟ್ರು ಬಂದಿರ ರಟ್ಟ ಸಂಸ್ಥೆ ಒಟ್ಟಾದ ಒಂದು ಮಂದಿರ ಕಟ್ಟೋದು ರಟ್ಟ ಸಂಸ್ಥೆನ ಇತ್ತಿನ ಫೋಟಿಗೆ ಇತ್ತಿನ ಮಾತಾ ಸಂಸ್ಥೆನ ಒಟ್ಟಾದ ನಮ್ಮ ಮಾತೆಲ್ಲ ಪ್ರಭುವೆಲ್ಲ ಒಂದು ಮಂದಿರ ಒಟ್ಟ ಲೇವಣ್ಣನೆಲ್ಲ ಕೇಂದ್ರ ಒಪ್ಪಿಗೆರು ಅಕಡೆ ಒಂದು 4-10-15 ಜನ ಒಪ್ಪಿರು ಅಕಡೆ ನಮ್ಮ ಹೆಸರು ಅಕಡೆ ಕೊಟ್ಟಿನದು ಅಂಚೆ ನಮ್ಮ ಮಾತೆಲ್ಲ ಒಟ್ಟಾಡನೆಲ್ಲ ಅಕ್ಕ ಮಲ್ಲ ಅಮೌಂಟ್ ಕೊಡ್ತು ನಮ್ಮ ಮಾತೆಲ್ಲ ಒಂಜಿ ಮಂದಿರ ಒಟ್ಟ ಕೋಟಿ ಹೇಳಿದ್ರೆ ಮಾತೆಲ್ಲ ಒಟ್ಟಾಡು ಒಂಜಿ ಮಂದಿರ ಒಟ್ಟ ರಟ್ಟ ಸಂಸ್ಥೆ ಒಂದು ಮಾತಾಡ ಜೈ ಜೈ ಮಹಾರಾಷ್ಟ್ರ ಜೈ ಕನ್ನಡ
ಧರ್ಮಪಾಲ ಅಂಚನ್ ಬರ್ತಾರೆ ಬೆಳವಡಿ ಸ್ವಚ್ಛತಾ ಮಾಜಿ ಕಾರ್ಯದರ್ಶಿ ದೈನಿಕ ವೇದಿಕೆ ಬಗ್ಗೆ ಗೌರವ ಸ್ವೀಕಾರ ಮಾಡಿಕೊಂಡು ಕೋಡೆ ಬೈಯದ್ದು ಇನಿ ಬಯ್ಯ ಮುಟ್ಟ ಎಂಗಳಿಗೆ ಅನ್ನ ಸಂಸ್ಮರಣ ವ್ಯವಸ್ಥೆ ಮತ್ತು ಗುರುತಿನ ಶಂಕರ್ ಪೂಜಾರುಲೇರು ದೈನಿಕ ವೇದಿಕೆ ಬರ್ತದೆ ಎಂಗಳ ಗೌರವವನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಏನಲ್ಲ ಕೋಡೆ ಬೈಯಡು ಶುರುವಾತ್ರ ಒಣಸ್ತ ವ್ಯವಸ್ಥೆ ಕಾಣೆ ನಷ್ಟ ಕೊಡ್ತೇವೆ ಬೈಯಡು ಗೋಲಿ ಬಜೆ ಕೊರಿಯರು ಮತ್ತೆರಡು ಒಣಸ್ ಕೊರಿ ಬೈಯಡು ಒಣಸ್ ಅಂಚನೆ ನೇರೂರು ಶನೀಶ್ವರ ಮಂದಿರದ ಅಧ್ಯಪಾಡಿ ಬಾಲಕೃಷ್ಣ ಶೆಟ್ಟಿ ಆನ್ಲೈನ್ ಗೌರವವನ್ನು ಸ್ವೀಕಾರ ಮಾಡ್ಕೊಳ್ಬೇಕು ಶಂಕರ್ ಮೇಲೆ ಬಲಿ ಶಂಕರನ ಧರ್ಮಪತ್ನಿ ಒಟ್ಟು ಬಲಿ ಬಲಿ ಶಂಕರನೇ ಅಂಚನೆ ಇಂಥ ಒಂದು ಮಹೋತ್ಸವ ಅವರದಾಂಡ ಒಂದು ಒಲಿಯಲ್ಲಿರೋದು ಇಡೀ ಎಂಕಲ್ಲ ಸದಸ್ಯರ ಒಂದು ಒಮ್ಮತೋಡು ಹಾಕೋಡು ಐದು ಬಡ ಧನ ಸಂಗ್ರಹ ಅಲ್ಪ ಮಸ್ತು ಜನ ಧನ ಸಂಗ್ರಹ ಮಾಡಿದ್ರೆ ಹಂಗೈಕಲು ಹೈಯೆಸ್ಟ್ ಕಲೆಕ್ಷನ್ ಮಂದಿನ 3 ಜನ ನಮಗೆ ಗೌರವ ಅಂತದಲ್ಲ ಅಂತ ಪಟ್ಟಿನೇ ಎಂಕಲ್ಲ ಅಧ್ಯಕ್ಷರು ವಿಶ್ವನಾಥ್ ಖಂಡದ ಬಗ್ಗೆ ಓದೋದು ಬರ್ಬೇಕು ಕಾಣಲ್ಲ ಈ 8ನೇ ವರ್ಷದ ಮಂಗಳ ಉತ್ಸವವು 10 ಜನ ಜನಸಂಗ್ರಹ ಮಾಡಿದ್ರು ಐದು ಪ್ರಥಮವಾದ ಮಧುಕರ್ ಕೆ ಕೋಟ್ಯ ಬೇರೆ ಸುಮಾರು 75,000 ಮಂದಿ ಕಲೆಕ್ಷನ್ ಮಾಡಿದ್ರು ದಯವಿಟ್ಟು ವೇದಿಕೆ ಮತ್ತು ಇದರ ಅಧ್ಯಕ್ಷರಾಗಿ ನೇಮಕ ಕಾಣಿಕೆ ಅಂಚೆಗೆ ಶಾಲಾ ಪತ್ರ ಗೌರವ ಸ್ವೀಕಾರ ಪ್ರಮಾಣಕ್ಕೆ ಅಂಚೆ ಬೇರೆ ಈ ಸಂಸ್ಥೆಯ 8 ವರ್ಷ ತುಂಬು ಸ್ಥಾಪನೆ ಮಾಡಿದ ಕೃಷ್ಣಪ್ಪ ಕೆ ಕೋಟೆಯನ್ನ ಸುಪುತ್ರಿ ಆಗಿದ್ದಾರೆ ಆಂಡ ಈ ಕೊಟ್ಟುള്ള ಒಂದು ಧಾರ್ಮಿಕತೆಯ ಸೇವೆಯನ್ನು ಮಾಡ್ತಾರೆ ಒಂದು ಭಕ್ತಿ ಶ್ರದ್ಧೆ ಬರ್ತದೆ ಈ ಸೇವೆ ಮಾಡಿದ ಮತ್ತೊಂದು ಬೇರೆ ಅದಕ್ಕೆ ಎಂಗಲು ವೆಸ್ಟರ್ನ್ ಇಂಡಿಯಾ ಪ್ರಭಾವದ ಎಂಗಲು ಶ್ರದ್ಧೆ द्वितीय ಬಹುಮಾನ ಏಕನ ಕಾರ್ಯದರ್ಶಿ ಶರದಿ ಪೂಜಾರು ಸುಮಾರು 10,000 ಮಂದಿ ಕಾರ್ಯಕ್ರಮ ಈ ದ್ವಿತೀಯ ಬಹುಮಾನ ಸ್ವೀಕಾರ ಮಾಡಿರುವಂತದ್ದು ತೃತೀಯ ಬಹುಮಾನ ಜನಾರ್ದನ್ ಶೆಟ್ಟರ್ ಮೇಲೆ ಮೂರು ಮಾಡಿ ಅಂಗರವತ್ತಿನಲ್ಲ ಸುಮಾರು 50,000 ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಆದರೆ ಒಂದು ವಾರಗಳು ಈ 8ನೇ ವರ್ಷದ ಮಹಾಪೂಜೆ ಆಚರಣೆ ಗೋಚರವಾಗಿದೆ ಮೂರು ಬಂದು ಜನಸಂಗ್ರಹ ಮಾಡಿಕೊಳ್ಳುವುದು ಈ ಮಹಾಪೂಜೆ ಮಲ್ಪಡಿಸಿದಾಗ ಸಹಕಾರ ಕೊಡುತ್ತಿದ್ದಾರೆ ಎಂದರು ಅವರಿಗೆ ವೆಸ್ಟರ್ನಿಂದ ಅಪವಾದ ಇದರ ಕೃತಜ್ಞತೆ ಸಲ್ಲಿಸಬಹುದು ಕಾರ್ಯಕ್ರಮದ ನಡೆಸಬಹುದಲ್ಲ ಇಂದ ಅಧ್ಯಕ್ಷೀಯ ಭಾಷಣ ರವಿ ಎಲ್ಬರ್ಗೇರಡ
ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿ 8ನೇ ವರ್ಷದ ಮಹಾಪೂಜಾ ಇನಿ ಜರಗಿದೆ ಐಕ್ಯ ಬೈದಿನ ಧರ್ಮಶಾವಡ ಮಾತಾ ಬೆಂಗಳೂರಿಗೆ ಹತ್ತಿರದಾಗ ಒಂದು ಅಂಚನೆ ತೀರ್ಥಶಾವಡ ಬೈದಿನ ಅಕ್ಕನಗಳು ಅಣ್ಣಗಳಿಗೆ ತೆರೆದಾಗ ಒಂದು 8ನೇ ವರ್ಷದ ಮಹಾಪೂಜೆಯಲ್ಲಿ ಒಂದು ಆಸೆ ಇರ್ತದೆ ಹೋದ ವರ್ಷನೇ ಬಂದಿದ್ದೆ ಈ ವರ್ಷ ಹೆಂಚಾಣ ಬಂದಿದ್ದು ಒಂದು ದೇವಸ್ಥಾನಕ್ಕೂ ಫೌಂಡೇಶನ್ ಪಾಡುಗಳು ಒಂದು ಆಸೆ ಇರ್ತದೆ ಅವು ಆಯ್ಜಿ ಆಂಡಲ್ಲ ಪಾಡದ ಕೊಡ್ದು ಬೈಯಡು ಒಂದು 10 ಗಂಟೆಗೆ ಹೋಗಿ ಬರ್ತದೆ ಈ ಭವ್ಯವಂಚಿನ ದೇವಸ್ಥಾನದಾಗ ಒಂಜಿ ಮಂಟಪ ಮಲ್ಲೇರು ಬತ್ತದ ಬಲೆ ಹೋಗಿ ಬಿಟ್ಟಿಗೆ ಒಂದು ಮೇ ಜುಮ್ಮಾಡು ಲಕ್ಷಣ ತೆಗೆದು ಖಂಡಿತವಾದ 2055 ಎಂಬುದು ಫೌಂಡೇಶನ್ ಪಾಡುವ ಪಂದೊಂದು ಒಂದು ಕೈಲ ಬರ್ತದೆ ಅದನ್ನ ಅಂತಿನ ಭಾರಿ ಸ್ಟೋಕದ ಈ ಹರಿಶಾಂತಿ ಹರೀಶ್ ಭಟ್ರ ಹೆಂಗಲ್ಲ ಊರುಡು ಜನ ಕಣ್ಬಾರ್ದು ಮಲ್ದೇರು ಅದಾದನ ಒಂದು ಲಕ್ಷಣ ರಾತ ತೆಗೆದು ಶನಿದೇವರು ಖಂಡಿತವಾದ ಇಂಚಿಂತನೆ ಸುಂದರವಾದ ದೇವಸ್ಥಾನ 2025 ಆಪುಂಡು ಬಂದು ಒಂಜಿ ಹಿಂಗೆ ಕೋಡೆನೆ ಒಂಜಿ ಲಕ್ಷಣ ಟಿಕೆಟ್ ಬಂಡ 25 ಬಂಡ 7 ನಂಬರಿಗೆ 7 ಬಂಡ ಗೇಲ್ಗೆ ಅಂಚದು ಪುನಗ ವಿಶ್ವಾಸ ಉಂಟು ಐಟ್ ಈಗಲಿಗೆ ಮಾತ್ರ ಐಟ್ ಸಹಾಯ ಬೋರ್ಡು ಅಂಚ ಬೈದಿನ ಮಾತ ವಿಜ್ಞಾನಿಗಳ ಅಕ್ಕನಗಲ ಆ ಶನೀಶ್ವರ ದೇವರು ಅಂಜನೆ ಅಪ್ಪ ಆದಿಶಕ್ತಿ ಅಂಜನೆ ಆ ಗಣೇಶ್ವರ ದೇವರ ಈಗಲಿಗೆ ಸುಖ ಶಾಂತಿ ನೆಮ್ಮದಿ ಕೊಡೋದು ಹೋಗಿನಪ್ಪ ಬರನಪ್ಪ ಎತ್ತಿನ ಹೋಗೋಣ ಮಾನವರ ಪ್ರಾಣಗಳ ಅಪಘಾತ ಬರದಲೇಕ ಅಪ್ಪ ಶನೀಶ್ವರ ದೇವರು ಕೊಲ್ಲರು ನಿಖಿಲ ಬೆರಿಸ ಅವರು ಪಂಡದು ಎನ್ನ ಈ 2 ಭಾಗ ಮುಗಿದು ನಾನು ಅಧ್ಯಕ್ಷ ದಾಸೆ ಆಯಾನ್ ಬೇಗ ಸರ್ ಮಾಡೋದು ಇದು ಕರೆಯಿದ್ದಾರೆ ಧನ್ಯವಾದ ಸಮರ್ಪಣೆ ಕಾರ್ಯದರ್ಶಿ ಶರತ್ ಜೊತೆ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ 8ನೇ ವರ್ಷದ ವಾರ್ಷಿಕ ಮಹೋತ್ಸವ ಇದೀಗ ಧಾರ್ಮಿಕ ಸಗಟ ಸಭೆಯ ಅಧ್ಯಕ್ಷತೆ ವಹಿಸಿದ ಚಿಂತನ ಇಂದ್ರ ಮಂದಿರದ ಅಧ್ಯಕ್ಷರು ಶ್ರೀಯುತ ರವಿಯನ್ ಬಂಗೇರ ನೆರೆದು ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಆನಂದ ಧನ್ಯವಾದ ಅಂಚನೆ ಈ ಧಾರ್ಮಿಕ ಸಭೆಗೆ ಆಶೀರ್ವಚನವನ್ನು ಪಡೆದ ಚಿಂತನ ಉಡುಪಿ ಅರೆಗಳ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದ ಅಂಚನೆ ವೇದಿಕೆ ಚಿಂತನ ಗಣ್ಯ ವ್ಯಕ್ತಿಗಳು ಮಾತಾ ಗಣ್ಯ ವ್ಯಕ್ತಿಗಳ ದಕ್ಷಿಣ ಇಂಡಿಯಾ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದ ಅರ್ಪಣೆ ಮಾಡುತ್ತಿದ್ದೇನೆ ಅಂಚನೆ ಇದೀಗ ಈ ಧಾರ್ಮಿಕ ಸಭೆಗೆ ಸನ್ಮಾನ ಸ್ವೀಕಾರ ಮಾಡಿದ ಚಿಂತನ ಎಂದರ ಸೀನಿಯರ್ ಮೆಂಬರ್ ಸತೀಶ್ ಪೂಜಾರಿ ಅಂಚನೆ ಇವಾಗ ನಾರಾಯಣ ಬಿ ಸ್ಮರಣಾರ್ಥ ಪ್ರಶಸ್ತಿ ಸ್ವೀಕಾರ ಮಾಡಿದ ಚಿಂತನ ಧರ್ಮದರ್ಶಿ ಶ್ರೀ ರಾಜೇಶ್ ಭಟ್ ಗರೇಗಲ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಅನಂತ ಧನ್ಯವಾದ ಅಂಚನೆ ಇನ್ನಿತ ಈ ಅನ್ನ ಸಂದರ್ಪಣೆಗಳು ಚಿಂತನ ಎಂದೆಲ್ಲ ಮಂದಿರದ ಅರ್ಚಕರು ನಮಗೆ ಅಭಿಷೇಕ್ ಕೋಟ್ಯ ಬೊಕ್ಕ ಮರ್ಮಾಲ್ ಡಾಕ್ಟರ್ ಭವ್ಯ ಕೋಟ್ಯ ಮೊಗಲಗಳ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಿಲ್ಲ ಅಂಚನೆ ದಿವ್ಯವಾದ ಚಿಂತನ ಮಂಟಪನು ಮಂದುಕೂರಿನ ಚಿಂತನ ಹರೀಶ್ ಶಾಂತಿ ಬೊಕ್ಕ ಅನ್ನ ಸಂಗಡಿಗರಿಗಳ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಿಲ್ಲ ಅಂಚನೆ ಕ್ಯಾಟರಸ್ಗಳು ಏಕರಿಗೆ ಸಹಕಾರ ಮಂದಿರ ಚಿಂತನ ಶಂಕರ್ ಪೂಜಾರಿ ಬೊಕ್ಕ ಅನ್ನ ಸಂಗಡಿಗರಿಗಳ ದಕ್ಷಿಣ ಇಂಡಿಯಾ ಶ್ರೀ ಶನಿಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದವನ್ನು ಅರ್ಪಣೆ ಮಾಡುತ್ತಿಲ್ಲ ಆಕೆ ಮಾತ್ರವಾದ ಪತ್ರಿಕಾ ಸಮೂಹದ ಗ್ರಾಹಕ ಚಿಂತನ ಕರ್ನಾಟಕ ಮಲ್ಲ ಉದಯವಾಣಿ ಮೊಬೈಲ್ ನ್ಯೂಸ್ ಅಂಚನೆ ಫೋಟೋಗ್ರಾಫರ್ ನಗರಿಗೆ
ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದಗಳು ಅರ್ಪಣೆ ಮಾಡುವುದಿಲ್ಲ. ಅಂಚೆನೆ ತಾಳಮದ್ದಲ ರೂಪರು ಹಲವಾರು ನುರಿತ ಕಲಾವಿದರು ಮುಂಬೈ ಒಕ್ಕ ಪರವೂರುವುದು ಬೈದಿನ ಚಿತ್ರ ಮಾತಿರಲಿಲ್ಲ. ವೆಸ್ಟರ್ನ್ ಇಂಡಿಯಾ ಶ್ರೀ ಶನಿ ಮಹಾತ್ಮ ಸೇವಾ ಸಮಿತಿಯ ಪರವಾದ ಧನ್ಯವಾದಗಳು ಕೊಡುವುದಿಲ್ಲ. ಅಂಚೆನೆ ಇನ್ನಿತ ಈ ಕಾರ್ಯಕ್ರಮ ಅತಿ ವಿಜೃಂಭಣೆ ಅವರು ಪಂಡನಾಡ ತನು ಮನ ದನೊಡು ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಬಂದಿನ ಚಿತ್ರ ಮಾತಿರಲಿಲ್ಲ. ಅಂಚೆನೆ ಈ ಕಾಂಜಿ ಸಭಾಗೃಹವನ್ನು ಎಂಗಳಿಗೆ ಕೂಡ ಚಿಂತನ ಭೂತ ಪದಾಧಿಕಾರಿಗಳಿಗೆಲ್ಲ ಧನ್ಯವಾದಗಳು ಅರ್ಪಣೆ ಮೊದಲು ಇತ್ತೆ ಕಡೆ ಕಾಲ ಶನಿದೇವರಿಗೆ ಮಹಾಮಂಗಳಾರತಿ ಮಾತೆಲ್ಲ ಅವೇ ತರುಡು ಪಡೆದು ವಿನಂತಿ ದೇವರನ್ನ ಆರತಿ ಮಾತುಗಳ ತೋಜಿಗೆ ಬರ್ಕೊಂಡು ಅಲ್ಪನೆ ಇತ್ತರ ಪಣ್ಣನಾಟ ಐದು ಪಕ್ಕ ವಿಕ್ಕಡ ಅನ್ನ ಸಂತರ್ಪಣದ ವ್ಯವಸ್ಥೆ ಮಾತೆಲ್ಲ ಸ್ವೀಕಾರ ಮತ್ತು ವಿನಂತಿ ಮಾಡೋದು.